ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿದೆ. ವಿಶೇಷವಾದಂತಹ ಉಡುಗೆ ತೊಡುಗೆ ಆಭರಣಗಳನ್ನು ಧರಿಸಿಕೊಂಡ ಬಲಿದ್ದೇನೆ. ಕೆಲವು ದಿನಗಳಿಂದ ನಾನು ಯೋಚಿಸುತ್ತಾ ಇದ್ದೆ. ಆ ಕಾರಣದಿಂದಲೇ ಆತ್ಮೀಯ ಸಖನೋರ್ವನಲ್ಲಿ ಕೆಲವೆಲ್ಲ ಸಿದ್ಧತೆಗಳನ್ನು ಮಾಡುವುದಕ್ಕೆ ನಾನು ಹೇಳಿದ್ದೇನೆ. ನೋಡೋಣ ಏನು ಸಿದ್ಧತೆಯನ್ನು ಮಾಡಿದ್ದಾನೆ ಎನ್ನುವ ಹಾಗೆ. ಸಖನೇ ನೀನು ಯಾರನ್ನು ಅನಿಸುತ್ತಾ ಬಂದದ್ದು? ಇದು ಮೊದಲಾಗಿ ರಾವಣೇಶ್ವರನನ್ನು ನೋಡುವುದಾನೆ. ಮೊದಲು ನೋಡಿದವನಲ್ಲ, ಅವರ ಕೈಗಳೇ ಇರುವವನ, ಅವರ ಆತ್ಮೀಯ ಸಖನಲ್ಲ. ಇನ್ನು ರಾವಣೇಶ್ವರ ಯಾರು ಅಂತ ನಿನಗೆ ಅರ್ಥ ಆಗಲಿಲ್ವೇನು? ಸರಿಯಾಗಿ ನೋಡು. ಅರ್ಥ ಆಗಲಿಲ್ಲ ನಿಮಗೆ? ವೇಷ ಮಾಡುವುದು ಅಂತ ಹೇಳಿದ್ರೆ ಇದು ಯಾವ ವೇಷ ಅಂತ ಗೊತ್ತಿಲ್ಲ. ಸುಂದರ ರಾವಣ, ಶೃಂಗಾರ ರಾವಣ. ಅರ್ಥ ಆಯ್ತಲ್ಲ? 10 ತಲೆಗಳು. ರಾವಣೇಶ್ವರನಿಗೆ 10 ತಲೆಗಳು. ಈಗ ಒಂದೇ ತಲೆ. ಇದಕ್ಕೆ ಕಾರಣ ಏನು ಬಲ್ಲಯ್ಯ? 10 ತಲೆಗಳಲ್ಲಿ 10 ಯೋಚನೆಗಳನ್ನು ಮಾಡುವವರಾಗಿ. ಆದರೆ ಈ ರಾತ್ರಿಯಲ್ಲಿ, ಈ ಹೊತ್ತಿನಲ್ಲಿ ರಾವಣೇಶ್ವರನ 10 ತಲೆಗಳಿಗೂ ಒಂದೇ ಯೋಚನೆ, ಆ ಸೀತೆಯನ್ನು ಸೇರಬೇಕು ಎನ್ನುವುದಾಗಿ. ಆದ ಕಾರಣ, ಆ ಕಾರಣದಿಂದ ಒಂದೇ ತಲೆ. ನೋಡಿದೇವೋ ಹೇಗೆ ಕಾಣಿಸ್ತಾ ಇದ್ದೇವೆ? ಮುಖ ಹಿಡಿತಾ ಇದ್ದೇನೆ. ಸಂಸನಿಂದ ಮೂಗು ಕೊಡುತ್ತಿರುವೆ. ಮತ್ತೆ ಸುಗಂಧ ದ್ರವ್ಯಗಳನ್ನು ನಾನು ಲೇಪಿಸಿದ್ದೇನೆ. ವಿಶೇಷವಾದಂತಹ ಬಟ್ಟೆ ಮರೆಗಳು, ಆಭರಣಗಳು, ಸುಗಂಧ ದ್ರವ್ಯಗಳು. ಇದಕ್ಕೆಲ್ಲ ಕಾರಣ ಏನು ಅಂತ ನಿನಗೆ ಗೊತ್ತಾಯ್ತು? ನಾನು ಅಶೋಕವನದಲ್ಲಿ ಸೀತೆಯನ್ನು ತಂದಿರಿಸಿದ್ದೇನೆ. ಈ ರಾತ್ರಿಯಲ್ಲಿಯೇ ಇದು ಕೊನೆಯ ಒಂದು ನಮ್ಮ ಪ್ರಯತ್ನ ಸೇರಲೇಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯ ಪ್ರಯತ್ನವನ್ನು ನಾವು ಮಾಡಿದ್ದೇನೆ. ಏನು ಯಾಕೆ ಏನು ಅಣಿಮಾದಿ ಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ರೂಪವನ್ನು ಯಾವ ಕ್ಷಣದಲ್ಲಿ ಧರಿಸುವ ಯೋಗ್ಯತೆ ನಮಗಿದೆ. ರಾಮನೇ ಆಗಿ ರಾಮನ ವೇಷವನ್ನು ಧರಿಸಿ ಅವಳ ಸನಿಹಕ್ಕೆ ಹೋದರೆ ಸುಲಭದಿಂದ ಸೇರಬಹುದು. ಎಲ್ಲಿಯಾದರೂ ರಾಮನ ವೇಷವನ್ನು ಧರಿಸಿದ ಕೂಡಲೇ ಆ ರಾಮನ ಸ್ವಭಾವ ನನಗೆ ಬಂದು ಬಿಟ್ರೆ ಕಷ್ಟ ಆಗಲಿಕ್ಕಿಲ್ವ? ರಾಮನ ವಿಶೇಷತೆ ಅಂದ್ರೆ ಹಾಗೆ ಅದಲ್ಲ. ರಾವಣನ ಮೇಲೆ ಅವರಿಗೆ ಮನಸ್ಸಿದೆಯೋ ಎನ್ನುವುದನ್ನು ತಿಳಿಯಬೇಕು ಎನ್ನುವಂತಹ ಉದ್ದೇಶ. ಇಲ್ಲಿ ಇನ್ನೊಂದು ರಹಸ್ಯ ವಿಚಾರವನ್ನು ನಿನ್ನಲ್ಲಿ ಹೇಳ್ತೇನೆ. ಬೇರೆ ಯಾರಿಗೂ ಈ ವಿಚಾರವನ್ನು ತಿಳಿಯಬಾರದು. ಇಲ್ಲ, ರಾವಣ ಕೇವಲ ಕಾಮುಕನಾಗಿ ಸೀತೆಯನ್ನು ಸೇರುವುದಕ್ಕೆ ಈಗ ಹೋಗುವುದಲ್ಲ. ಮತ್ತೆ ಕಾರಣ ಬೇರೆ. ರಾಮನ ಬಗ್ಗೆ ಆ ಸೀತೆಯ ದೃಢತೆ ಏನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ರಹಸ್ಯ ಉಂಟೆ. ಇದನ್ನು ಇನ್ನೊಬ್ಬರಿಗೆ ಹೇಳುವುದಕ್ಕಿಲ್ಲ. ನನ್ನ ಸಖನಾದಂತಹ ನಿನಗೆ ಮಾತ್ರ. ನಾವೀಗ ಕಾಮುಕನ ಹಾಗೇ ವರ್ತಿಸುವುದು. ಆದರೆ ವಿಷಯ ಅದು. ಆದ ಕಾರಣವೇ ಮೊದಲೇ ನಿನ್ನಲ್ಲಿ ಹೇಳಿದ್ದೆ, ಇಂತಹ ಒಂದು ಸಂದರ್ಭ ಬರಬಹುದು, ಬೇಕಾದಂತಹ ವ್ಯವಸ್ಥೆಗಳನ್ನು ನೀನು ಮಾಡಬೇಕು ಎನ್ನುವ ಹಾಗೆ. ಅನುಕೂಲ ನಾರಿಯರು ಎಲ್ಲಿದ್ದಾರೆ? ಬರವಳಿ
ಜೀವನ ಸಾರ್ಥಕ. ನಾನು ಹುಡುಗನ ಹಾಗೆ ಕಾಣ್ತೇನಲ್ಲ. ದಕ್ಷಿಣ ಪ್ರಾಯದ ಪಾಲಕ ಪುಟ್ಪಾಲಿಯಾರ ಅವರಿಗೂ ನಿಮ್ಮ ಪರಿಚಯ ಸಿಗಲಿಲ್ಲ ಈಗ. ಅವ್ರು ಯಾರು? ನಮ್ಮ ದೊರೆಗಳು, ಮಹಾತ್ಮರುಗಳು. ಅವರ 20 ತಲೆ 10 ಕೈ 20 ತಲೆಯ 10 ಕೈಯ ಎಷ್ಟಾದ್ರೂ ಅದು ದೇಹದಲ್ಲಿ ಇರುವುದು 10 ತಲೆ 20 ಕೈ. ಈಗ ಅದಲ್ಲ, ಈಗ ಹೇಗೆ ಕಾಣ್ತಾರೆ? ಹೇಗೆ ಸಿಂಗಾರ ನಾವು. ಸಿಂಗಾರಲ್ಲ, ಸಿಂಗಾರ. ಅದಿರಲಿ. ಈಗ ನಾನು ಹೇಳಿಕೊಟ್ಟಿದ್ದ ಕೆಲವು ದಿನಕ್ಕೆ ನೀವು ಹೇಳ್ತಾ ಇದ್ದೆ. ಅದನ್ನು ಈಗ ಬೇಡ, ಈಗ ಬೇಡ. ಈಗ ಸಕ್ಕರೆ ಏನೇ ಆಗಲಿ ಅನುಕೂಲಕಾರಿಯರನ್ನು ಸಿದ್ಧಗೊಳಿಸಿದ್ದೀವಿ. ಅಷ್ಟು ಮಾತ್ರವಲ್ಲ, ಓರ್ವಳು ಮದುಮಗಳಿಗೆ ಬೇಕಾದಂತಹ ಸೌಂದರ್ಯ ಪ್ರಾಸಾದನಗಳು ಅವುಗಳು ಸಿದ್ಧವಾಗಿದ್ದಾವೆ. ಅಷ್ಟು ಮಾತ್ರವಲ್ಲ, ರಾತ್ರಿಯ ಹೊತ್ತಿನಲ್ಲಿ ನಾವು ಹೋಗುವುದು, ಬೆಳಕಿನ ಅವಶ್ಯಕತೆ ಇದೆ. ಅದಕ್ಕೆ ಏನಿದೆ? ಮುಂಬೈ ಜೀರಿಗೆ ಮುಂಬೈ ಜೀರಿಗೆ ಅಂತ ಒಂದು ಜೀವಿಗೆ ಉಂಟು. ತುಂಬಾ ಜೀವಿಗೆಯ ವ್ಯವಸ್ಥೆ. ಅದೇ ರೀತಿಯಾಗಿ ರಾಮನೇಶ್ವರ ಹೋಗುವುದು, ಮುಂದಿನಿಂದ ಹಿಂದಿನಿಂದ ಭಟರ ಅವಶ್ಯಕತೆ ಇದೆ. ಎಲ್ಲ ಹಾಗಿದ್ರೆ ರಾವಣೇಶ್ವರ ಮುಂದುವರಿಯುತ್ತಾ ಇದ್ದಾನೆ ಎನ್ನುವಂತಹ ವಿಚಾರ ಎಲ್ಲರಿಗೂ ಅರ್ಥವಾಗಬೇಕು ಎಂದಾದರೆ ಏನಾಗಬೇಕು? ಗೋಸಾಕಬೇಕು. ಯಾರಿಗೆ? ನಾವೆಲ್ಲವರು ಗೋಸಾಕ ರಾವಣೇಶ್ವರ ಮಹಾತ್ಮರಿಗೆ ಅದರ ಅಡಿಯಲ್ಲಿ ಕುಳಿತು ರಾಮಧ್ಯಾನವನ್ನು ಮಾಡುತ್ತಾ ಇದ್ದಾರೆ. ಅವರ ಕಣ್ಣೊಂದಿಗೆ ಅಲ್ಲ ಜಗದವ್ಯೆಯನ್ನು ಕಂಡಂತಹ ಅನುಭವವಾಗುತ್ತಾ ಇದೆ. ಅವರನ್ನು ಸಂಸ್ಕೃತಿಸಬೇಕಲ್ಲ. ಜಯ ಜಯ ತ್ರೈಲೋಕ್ಯವಂತೆ, ಜಯ ಜಯ ಗಮನ ಕಾಂತೆ, ಜಯ ಜಯ ಜನಕರಾಯ ನಸ್ತೆ, ಜಯ ಜಯ ದಶರಥನ ಸುತೆ, ಜಯ ಜಯ ಪಂಚಾತೆ, ಜಯ 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 ಜಯ. Oh
ದೇವಿಗೆ ಹೋಲಿಕೆ ಮಾಡಿದರಲ್ಲ, ಧರಣಿಗೆಯನ್ನು ದೋಷ ಕಲ್ಪಿಸಿದೆನು. ಒಬ್ಬ ಜಾಣನಾಗಿ, ಪ್ರಾಜ್ಞನಾಗಿ, ರಾಮದಾಸನಾಗಿ ನಾನು ಹಾಗೆ ಭಾವಿಸಬಾರದಿತ್ತು. ಇಲ್ಲ ಇಲ್ಲ, ಇಂಥ ಪವಿತ್ರವಾದ ಜಾನಕಿ ದೇವಿಯ ಮುಖದರ್ಶನ, ದೇವಿ ದರ್ಶನವನ್ನು ಕಾಣುತ್ತಾರೆ. ಇಂಥ ಜಗನ್ಮಾತೆಯ ಸ್ಥಾನವನ್ನು ಕಲ್ಪಿಸಬಹುದಾದ ಮಹಾತಾಯಿಯಲ್ಲಿ ನಾನು ಎರಡೆನಿಸುವುದೇ ಇಲ್ಲ. ಇಂಥ ಕೆಟ್ಟ ಭಾವನೆಯನ್ನು ಯೋಚಿಸಿದ ತಲೆ ಕೊಡೆದು ಕಳಿಸುತ್ತೇನೆ. ಈ ನಾಳೆಗೆ ಇಲ್ಲ, ನನ್ನದು ಅಪರಾಧವಾಗಿದೆ. ಅಮ್ಮನಲ್ಲಿ ಕ್ಷಮೆ. ಏನು ವಿಚಿತ್ರ ಇದು! ಸೀತಾಮಾತೆಯಲ್ಲಿ ಮಾತಾಡಬೇಕು, ಮತ್ತೊಮ್ಮೆ ಸೀತಾರಾಮನನ್ನು ಮುಂದೆ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಅದು ಒಬ್ಬರ ದೀವಿಗೆಯನ್ನು ನಡೆದುಕೊಂಡು ಬರುವುದನ್ನು ಕಾಣ್ತಾ ಇದ್ದೇನೆ. ಯಾರೋ ರಾವಣನಿಗೆ ಜಯಕಾರ ಹಾಕುತ್ತಾ ಇದ್ದಾರೆ. ಇಲ್ಲಿ ನಡುರಾತ್ರಿಯಲ್ಲಿ ಏನೋ ನಡೆಯುತ್ತಾ ಉಂಟು ಎನ್ನುವುದು ಸ್ಪಷ್ಟ. ಈ ವ್ಯವಹಾರವನ್ನು ಪತ್ತೆ ಮಾಡಬೇಕು. ಇದೇ ಬರದ ಮೇಲೆ ಸೂಕ್ಷ್ಮ ರೂಪವನ್ನಾಕು ತಂದಂತಹ ಸುವಸ್ತುಗಳನ್ನು ಪಾದ ಮೂಲದಲ್ಲಿ ಇಟ್ಟು ನಮ್ಮ ಬಗ್ಗೆ ಬರೇ ಮೂಲ ಅಂತ ಹೇಳಿದ್ರೆ ಆಗ್ಲಿಕ್ಕೆ ಪಾದ ಮೂಲ ಅಂತ ಕೆಲವುದಕ್ಕೆಲ್ಲ ಹೇಳ್ತಾರೆ. ನಿನಗೆ ಅನುಭವಿಲ್ಲ ಇವನ ಮೂಲ ಪಾದ ಮೂಲ ನನ್ನ ಬಗ್ಗೆ ಹೊಗಳುವುದಕ್ಕೆ ನಾನು ಕಲಿಸಿದ್ಯಲ್ಲ ನೀನು. ಕಲಿಸಿದ್ದೇನೆ, ನೋಟಿಸಿದ್ದಷ್ಟೇ. ಹೇಳಿಕೊಟ್ಟಲ್ಲ, ಒಂದು ಅಕ್ಷರವು ಬಿಡದೆ ಸೇರಿಸಿಲ್ಲ. ಭಾವಪೂರ್ಣವಾಗಿ ಹೇಳಬೇಕು. ಅನುಭವಿಸಿ ಹೇಗೆ ಅವರು ಹೇಳಿದ್ರು ನೀವು ಕೂತಿದ್ದೀರಂತು. ಯಾಕಮ್ಮ ತಲೆಯನ್ನು ಕೆಳಗೆ ಕೂತಿದ್ದೀರಿ? ತಲೆಯನ್ನ ಅವರು ಹೇಳಿದ್ರು ತಲೆ ಎತ್ತಿ ನೋಡ್ಬೇಕು. ಇವತ್ತು ಯಾವಾಗಲೂ ಕೂಡ 20 ತಲೆ
10 ಕೈ ಇರ್ತದೆ. ಇವತ್ತು ಹಾಗಲ್ಲ, ಒಳಗೆ ಇಟ್ಟು ಬಂದಿದ್ದಾರೆ. ಯಾಕೆ ನಿಮ್ಮನ್ನು ನೋಡುದಕ್ಕೆ ಒಳ್ಳೆಯದು. ಆಯ್ತಾ? ಅಮ್ಮ ಒಂದು ಅದೆಲ್ಲಿ ಉಂಟು? ಅವನಿಗೆ ಹುಟ್ಟು ಮಕ್ಕಳು ಕಡಿಮೆ. ನಮ್ಮನ್ನೇ ನೋಡಿ ನಾವು ಸಾಯಿ ಇಲ್ಲೇ ಬರಲ್ಲ. ನಾವು ಸಾಯಿದ್ದೆ, ನೀನು ಸಾಯಿ. ನಾನು ಸಾಯಿ ಇಲ್ಲೇ ಬರಲ್ಲ. ದೇವಲೋಕದ ಆಫೀಸ್ ಸರಿ ಸರಿ. ಆಯ್ತು. ಇನ್ನು ಮಾತಾಡ ನಾನು ನಾಗ ಕಣ್ಣಿಗೆ ಆಯ್ತು. ಅದು ಕೂಡ ಆಯ್ತು. ಇನ್ನು ಭೂಲೋಕದ ದಾರಿ ಕರೀತಾರೆ. ಸರಿ. ಅವರಿದ್ದಾರೆ. ಅಮ್ಮ ಹೇಳ್ತೇನೆ ಕೇಳು. ನೀನನ್ನು ವಯಸ್ಸಿಗೆ ಬಂದಿದ್ದಾರೆ. ಅವರನ್ನು ಪ್ರೀತಿಸು, ಓಡಿಸು. ಅದು ಸ್ವಲ್ಪ ತಗೊಳ್ತೇನೆ, ಗಾಳಿ ತಗೊಳ್ತೇನೆ. ಅಮ್ಮ ನಮಸ್ಕಾರ. ಅಮ್ಮ ವಂದಿಸಿ ಬಂದಿದೆ. ಹೌದೇ? ಅಮ್ಮ ಗಂಭೀರ. ಅಮ್ಮ ವಂದಿಸಿ ಬಂದಿದ್ದೆ. ಸೀತಮ್ಮ ನಿನಗೆ ಇಂದ ಭಯಂಕರ ಅಲ್ಲ. ಅಮ್ಮ ಸೀತಮ್ಮ ಅವ ಎಲ್ಲಿ ನಿಲ್ಲಿಸುತ್ತವಳು? ಅವಳು ಅಲ್ಲಿಂದ ಪ್ರಾರಂಭಿಸ್ಬೇಕು. ಅಮ್ಮ ಯಾಕೆ ಈ ರೀತಿಯಾಗಿ ಕುಳಿತುಕೊಂಡಿದ್ದೀಯ? ನೀನೇನು ಸಾಮಾನ್ಯದವಳೇ ಸೇರು. ಅವರು ಸರಿ ಕೂತಿದ್ದಾರೆ. ನೀನು ಎಲ್ಲಿರಬೇಕಾದವಳೇ? ನೋಡು ನಮ್ಮ ರೇವಣ್ಣನನ್ನು ನೋಡು. ರೇವಣ್ಣ ಅಲ್ವಾ? ರಾವಣ ನಮ್ಮ ಕುರ್ಬುಗಳು. ಪ್ರಭು 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 ಪ್ರಭುಗಳಾದಂತಹ ರಾಮ್ ಅವರನ್ನು ನೋಡು.
ಈ ರೀತಿಯಾಗಿ ಇಲ್ಲಿ ಕುಳಿತುಕೊಳ್ಳುವಂತಹ ಪ್ರಮೇಯ ಬರ್ತದೆ ಅವಳನ್ನು ಮರೆಸಿದ್ರೆ ಇಲ್ಲ. ನೀನಾದ್ರೂ ಅಂಶತುಲಿಕಾ ತಪ್ಪಲ್ನಲ್ಲಿ ಮಲಗಬೇಕು. ಅದರಲ್ಲಿ ಮಲಗುವಂತಹ ಯೋಗವಿದ್ದವರು ಅವರು ಸಾಮಾನ್ಯವೇ, ಅವರ ಪರಾಕ್ರಮವೆಂದು ಸಾಮಾನ್ಯವೇ. ಎಂತದ್ದು ಒಂದು ಕಾಲದಲ್ಲಿ ಒಳ್ಳಿಯೊಂದಿಗೆ ಹೋರಾಡಿ ವಾಲಿ ಅವರೊಂದಿಗೆ ಹೋರಾಡಿ ಕೆಟ್ಟು ತಿಂದ ಪುಣ್ಯ. ಹೊಡಿಲಿಕ್ಕಿಲ್ಲ ಅದಕ್ಕೆ ಹೇಳಿಕ್ಕೆ ಯಾಕೆ ಯಾಕೆ ಅಷ್ಟು ಪೆಟ್ಟು ತಿಂದು ಕೂಡ ಈಗ ಕೂಡ ಇದ್ದಾರಲ್ಲ, ಅವರದ್ದು ಪುನಃ ಅಷ್ಟು ದೊಡ್ಡದು. ಅವರಿಗೆ ಮಾನ ಅದೆಲ್ಲ ತೀರ್ಥ, ಅವರು ಮತ್ತೆ ಸಾಮಾನ್ಯ. ಕೈಲಾಸದಲ್ಲಿ ಒಟ್ಟಿ ಕಾಲಲ್ಲಿ ತಿಂದು ಚಪಾತಿ ತಿಂದು ತಪಸ್ಸನ್ನು ಮಾಡಿ ಆಮೇಲೆ ಶಿವನ ಲಿಂಗವನ್ನೇ ಕಿತ್ತು ತಂದರು. ಹೌದು, ಅಂತ ಪರಾಕ್ರಮವುಳ್ಳವರನ್ನು ನೀನು ನೋಡಿ ನನ್ನಂತ ಈ ಜಾಗದಲ್ಲಿ ಬೇರೆ ಯಾರು ಇರ್ತಿದ್ರು ನಮ್ಮ ಮಾನ ಇಷ್ಟರವರೆಗೆ ಉಳಿತಿರು. ಅಂತಹ ಸೌಂದರ್ಯವತಿಯವರನ್ನು ಕಣ್ಣಿಕ್ಕಿ ನೋಡಲು ಇವರು ನಿನ್ನನ್ನು ಬಯಸಿ ಅವರನ್ನು ವಯಸ್ಸು ನೋಡು. ಇಲ್ಲಿ ಹೆಣದ ಸೀರೆ ಉಂಟು, ಹೆಣೆದ ಸೀರೆ ಉಂಟು, ಬೇಕು ಬೇಕಾದಂತದ್ದು ವಸ್ತುಗಳೆಲ್ಲ ಉಂಟು. ಅದು ತಲೆಗೆ ಬೇಕಾದಂತ ಮುಂಗುರುಳುಗಳನ್ನೆಲ್ಲ ಹಾಕಿಕೊಂಡು ಅಲ್ಲಲ್ಲಿ ಪುಷ್ಪಗಳೆಲ್ಲ ಉಂಟು. ಅದನ್ನೆಲ್ಲ ತಲೆಗೆ ಮುಡಿಸಿಕೊಂಡು ಒಮ್ಮೆ ನಮ್ಮ ಪ್ರಭುಗಳನ್ನು ಕೊಡಿಸುವ. ನಮ್ಮಲ್ಲಿ ಸ್ವಲ್ಪ ನಾನೇ ಎಲ್ಲಿಗೆ ಆಗಿದೆ ಆಪಷ್ಟು ಬದಲೇ ಆಗಿದೆ, ಮತ್ತೆ ಆಗಿದೆ ಈಗ ಟ್ರಾನ್ಸ್ಫರ್ ಮಾಡುದಾ? ಅಲ್ಲ ಇದು ಮಾಡಬಹುದು. ಪ್ರಾರಂಭಿಸಿ.
ಅವರು ಅಷ್ಟು ಮಾಡುವಂತೆ ಇವರಿಗೆ ಉಳಿದಿದೆಯಲ್ಲ ನಾವೆಯಿಂದ ಬರ್ಬೇಕಲ್ಲ. ಅದಕ್ಕೆ ಒಂದು ಕ್ರಮ ಇವತ್ತು ಹೇಳುದ ಆ ವಿಚಾರ ಶ್ರುತಿಗೆ ಶ್ರುತಿಯಲ್ಲಿ ಮಾತಾಡ ಎಷ್ಟರಲ್ಲಿ ಮಾತಾಡಿ ಎಷ್ಟೊತ್ತಿಗೆ ಕೂರ್ತದ ಕಡೆ ಅಮ್ಮ, ನಿನ್ನನ್ನು ನೋಡುವಾಗ ಬಹಳ ವಿಚಿತ್ರ ಕಾಣಿಸ್ತಾ ಉಂಟು. ನೀನು ಯಾರು? ಮತ್ತೆ ಅದು ಪ್ರಾರಂಭಿಸಿದಾಗಿ ಮತ್ತೆ ಮತ್ತೆ ಭಾವೋದ್ವೇಗ. ಅಮ್ಮ, ನಿನ್ನನ್ನು ನೋಡುವಾಗ ಬಹಳ ಬೇಸರ ಆಗ್ತದೆ. ಇಲ್ಲಿ ಬಂದು ಈಗೆಲ್ಲ ಕೂತುಕೊಳ್ಳುವ ಪರಿಸ್ಥಿತಿಯ ನಿನ್ನದು. ನೀನು ನಿನ್ನ ಇಷ್ಟಕ್ಕೆ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಅದಲ್ಲ ಇದು ಬೇರೆ. ನೀನು ಅಲ್ಲಿ ರಾಜಮನೆತನದಲ್ಲಿ ಇದ್ದವಳು. ನೀನು ಬೆಚ್ಚೋದ ಬಂದು, ನೀನು ಬೆದರದ ಬಂದು ಹೆಣ್ಣು. ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಆದ್ರೆ ಯಾಕೆ ಅಂತ ಗೊತ್ತುಂಟೇಮೋ. ನೀನು ಇಲ್ಲಿರ್ಬೇಕಲ್ಲ ಈ ಸಿಂಗಸ್ಮಿತ ವೃಕ್ಷ. ವೃಕ್ಷ, ಆ ವೃಕ್ಷದ ಕೆಳಗೆ ವೃಕ್ಷ ನಾನು ಅದೇ ಹೇಳಿದ್ದು. ನಿಮಗೆ ಬೇರೆ ಕೇಳಿದ ಶೆಟ್ಟೆ ಬೇಕು. ಮರದ ಕೆಳಗೆ ಕೂತಿದ್ಯಲ್ಲಮ್ಮ, ಯಾಕೆಮ್ಮ? ನೋಡು, ಅವರು ಏನು, ಅವರು ಎಂತರು, ಅವರು ಎಷ್ಟು, ಅವರು ಹೇಗೆ ಎನ್ನುವುದನ್ನು ನಿಮಗೆ ಸರಿಯಾಗಿ ಬಿತ್ತರಿಸ್ತೇನೆ. ಅವರು ವೇದಕ್ಕೆ ಭಾಷ್ಯ ಬಂದರು. ಅವರು ಈಶ್ವರನನ್ನು ಮೆಚ್ಚಿಸಿ ಈಶತ್ವವನ್ನು ಪಡೆದವರು. ನರ ನಾಗ ನಾಗರನ್ನು ಗೆದ್ದವರು. ಅವರ ಮನೆಯಲ್ಲಿ ಬ್ರಹ್ಮದೇವರು ಪಂಚಾಂಗ ಓದುತ್ತಾರೆ, ದೇವರು ನೀರು ತರ್ತಾರೆ, ಅಗ್ನಿದೇವರು ಸ್ನಾನಕ್ಕೆ ನೀರು ಬಿಸಿ ಮಾಡಿ ಕೊಡ್ತಾರೆ. ಒಳ್ಳೆ ವ್ಯವಸ್ಥೆ ಉಂಟು. ಇಲ್ಲಿಗೆ ಬಂದ ಏನು ಮಾಡ್ತಾ ಇದ್ದಾರೆ ಅವರು ಬಿಸಿ ನೀರು ಮಾಡಿ ಕೊಡ್ತಾರೆ ಅಂತೇಳಿ ಮುಂದಿನದ್ದು ಹೇಳುದು. ಅವರಿಗೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂತ ಉನ್ನತವಾದಂತಹ ಮಟ್ಟವನ್ನು ಏರಿದಂತಹ ಅವರು ಡ್ಯಾಶ್ ಕುಂಟ ನೀನು ಯಾಕೆ
ನಿನಗೆ ಮನಸ್ಸಿನಲ್ಲಿ ನಗು ಬಂದರೂ ತೊಂದರೆ ಇಲ್ಲ. ಅದರಲ್ಲಿ ಸ್ವಲ್ಪ ಅವರನ್ನು ನೋಡಿ ಕಿರಣಗೆಯನ್ನು ಸೂಚಿಸಿದ್ರೆ ಸಾಕು, ಪಾಪ ಆಸೆ ಮಾಡ್ತಾರೆ. ಏನು ಹೆದರ್ಬೇಡ ನೋಡು, ನಿನಗೆ ಬೇಕಾಗಿ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದ್ರೆ ಒಂದು ಕನ್ನಡಿಯನ್ನು ಇಟ್ಕೊಂಡು ಬರಲಿಕ್ಕೆ. ಕನ್ನಡಿ ಕನ್ನಡಿಯನ್ನು ನೋಡಿಕೊಳ್ಳುವುದು ಮಾತ್ರ ಅಲ್ಲ, ಕಣ್ಣಿಗೆ ಕುಪ್ಪಿಯನ್ನಿಡು. ಕಪ್ಪು ಕಪ್ಪು ಕಣ್ಣಿಗೆ ಕಷ್ಟ ಆಗುತ್ತಿದ್ರೆ ಬಾಯಿಗೆ ಆದ್ರೂ ಇಡು. ಕಪ್ಪಿಟ್ಟುಕೋ. ಆಮೇಲೆ ನೋಡು, ನಿನಗೆ ಬೇಕಾದ ಆಭರಣ ಹಿಂದಲೆ ಮುಂದಲೆ ಕಡಂದಲೆ ಬೆಲ್ಮಾಳೆ ಹೆಸರು ಹೇಳು ಹೋಗ್ಬೇಕು. ನೋಡಿದ್ಯಮ್ಮ, ನಿನ್ನ ತಲೆಯನ್ನು ಬಿಟ್ಟಿದ ಕೂದಲು, ಆ ಕೂದಲು ಉದ್ದ ಉಂಟು ಇಷ್ಟು, ಅದಕ್ಕೆ ಎಣ್ಣೆ ಎಷ್ಟು ಬೇಕು ಮಾತ್ರ ಅಲ್ಲ, ಅದಕ್ಕೆ ಮುಡಿಯುವುದಕ್ಕೆ ಬೇಕಾಗಿ ಹೂವನ್ನು ತಂದಿದ್ದೇವೆ. ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಜಾಜಿ, ಗುಲಾಬಿ, ಕೇಪ್ಲ. ಅದು ಭೂತಕ್ಕೆ ಇಂಥದ್ದನ್ನೆಲ್ಲ ಹೂವನ್ನು ಮಾತ್ರ ಅಲ್ಲ, ಅವರು ವಿದೇಶಕ್ಕೆ ಹೋದವರು ಬರುವಾಗ ಒಂದೊಂದು ಪರಿಮಳ ಅವರು ತಂದಿದ್ದಾರೆ. ತಂದದ್ದನ್ನು ಹಾಗೆ ತೆಗೆದಿಟ್ಟಿದ್ದಾರೆ. ನಾವು ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಹಾಕುವ. ಅದನ್ನು ಕೂಸಿಕೋ. ಆಮೇಲೆ ಪನ್ನೀರ್ ಉಂಟು, ಗಂಧ ಚಂದನ ಉಂಟು, ಅಗರು ಪುಂಗು ಉಂಟು, ಪುನುಗು ಉಂಟು, ಆಮೇಲೆ ಉಂಗು ಉಂಟು. ಇದನ್ನೆಲ್ಲ ಉಂಟು. ಇದನ್ನೆಲ್ಲ ಪೂಸಿಕೋ ಮಾತ್ರ ಅಲ್ಲ, ನೋಡು ಬಟ್ಟೆಯ ಸೀರೆ ಮತ್ತೆ ಗಂಧದ ಕಪ್ಪುತ್ತು. ಚಂದದ ಪುಷ್ಪ ಅದನ್ನು ಮುಟ್ಟುಕೋ, ತೊಟ್ಟುಕೋ. ಬಾಬು ಇದ್ದಾನೆ, ಡಾಬನ್ನು ತೊಟ್ಟುಕೋ. ಒಂದು ಮುಗುಳು ನಗೆಯನ್ನು ಬೀರಿ, ಆಮೇಲೆ ಅವರಿಗೆ ಸ್ವಲ್ಪ ಬೀರ್ಬೇಕಲ್ಲ, ಅವರಿಗೆ ಸ್ವಲ್ಪ ನಗೆ ಬೀರ್ಬೇಕಂತ ಹಾಗೆ ಸ್ವಲ್ಪ ನಗೆಯನ್ನು ಬೀರಿ ಅವರನ್ನು ವರಿಸದಿದ್ದರೂ ತೊಂದರೆ ಇಲ್ಲ. ಒಂದು ಅಡಿಗಳಿಗೆ ಕೂಡಮ್ಮ ಕುಡೋ ಕುಡೋ ಕುಡೋ. ಅಲ್ಲ, ನನ್ನದು ಇನ್ನೂ ಉಂಟು. ನಾನು ಈಗ ಇದು ಆರಂಭಿಸಿದ್ದಲ್ಲ, ಮತ್ತೆ ಇದು ಹೀಗೆ ಸುಮ್ಮನೆ ಕಾಲವೇ ಪ್ರಸಂಗ ಇದು ನೀವು ಹೇಳಿಕೊಟ್ಟದ್ದಲ್ಲ, ಇವರದ್ದೇ ಅಭಿಪ್ರಾಯ. ಅವರು ಅವರ ಸ್ವಂತಿಗೆಯನ್ನು ಸ್ವಲ್ಪ ಸೇರಿಸಿಕೊಂಡಿದ್ದಾರೆ. ನೀವು ಎಲ್ಲಿದ್ದೀರಿ ಎನ್ನುವಂತ ಪ್ರಜ್ಞೆ ನಿಮಗೆ ಉಂಟಲ್ಲ, ನಿಮಗೂ ಈ ಮೂವರಿಗೂ ಇಟ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ನಾವು ಪ್ರತಿಕ್ರಿಯಿಸುವುದಕ್ಕಿಲ್ಲ. ಯಾಕೆ ಗೊತ್ತಾ?
ನಾವು ಏನಾದರೂ ಪ್ರತಿಕ್ರಿಯೆ ಮಾಡಿದೆವು ಅಂತಾದ್ರೆ ಅವ ಸ್ವಲ್ಪ ಹೊತ್ತಿಲ್ಲಿ ನಿಂತ್ಕೊಳ್ತಾನೆ. ಅದು ದೂರವೇ ಇಲ್ಲಿಂದ ಕಳಿಸಿ ಸಖನೆ ಸರಮೆ ತ್ರಿಜಟರೆಯನ್ನು ಸೀತೆಯ ಅಂತರ್ಭಾವವನ್ನು ತಿಳಿಯುವುದಕ್ಕೋಸ್ಕರವಾಗಿ ನಾನು ನೇಮಿಸಿದ್ದೇನೆ. ಸೀತೆಯ ಮನದಲ್ಲಿ ಏನಾದರೂ ಪರಿವರ್ತನೆ ಆಗಿದೆಯೋ ಇಲ್ವೋ ಎನ್ನುವಂತಹ ವಿಚಾರ ಅವರಿಗೆ ತಿಳಿದಿರುವುದಕ್ಕೆ ಸಾಧ್ಯ. ಸೀತೆಯ ಅಂತರ್ಭಾವವೇ ಇದನ್ನು ತಿಳಿಯುವುದಕ್ಕಾಗಿ ಅವರಿವರನ್ನು ಈ ಕಡೆಗೆ ಕರೆದಿದ್ದಾರೆ. ಇದ್ದಾರೆ ಬರಬೇಕಂತೆ. ಕೆಲವು ದಿನಗಳಿಂದ ಸೀತೆಯೊಂದಿಗಿದ್ದವರು ಸೀತೆಯ ಮನಸ್ಸನ್ನು ಖಂಡಿತವಾಗಿಯೂ ನೀವು ತಿಳಿದಿರುವುದಕ್ಕೆ ಸಾಧ್ಯ. ಅವಳ ಅಂತರ್ಭಾವವೇ ಸೀತೆಯ ಮನ ಪರಿವರ್ತನೆ ಮಾಡುವುದಕ್ಕಾಗಿ ಅವರ ಜೊತೆ ನಮ್ಮನ್ನು ಇರಿಸಿದವರು ನೀವು. ಅದೆಷ್ಟೋ ಬದಲಾವಣೆ ಮಾಡುವುದಕ್ಕೆ ನೋಡ್ತೇವೆ. ಪರಿವರ್ತನೆ ಆಗಲಿಲ್ವೇ? ರಾಮನ ಧ್ಯಾನ ಬಿಟ್ಟರೆ ಯಾವುದೇ ಧ್ಯಾನ ಇಲ್ಲ ಸ್ವಾಮಿ. ಅದನ್ನು ರಾತ್ರಿ ಎಲ್ಲ ಧ್ಯಾನ ಅಪ್ಪಿ ಅದಕ್ಕೆ ಒಮ್ಮೆ ಕೊಡುವುದು. ನೋಡ ಪರ್ವತವನ್ನು ನುಂಗಬಹುದು, ಅಷ್ಟು ಮಾತ್ರವಲ್ಲ ಇರುವೆ ಸಾಗರದ ನೀರನ್ನು ತಪ್ಪಿಸಬಹುದು. ಚಂದನವು ತಂಪು, ಅದು ಬಿಸಿಯಾದರೂ ಸೀತೆಯ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಪಂಚದಲ್ಲಿ ಇದುವರೆಗೆ ನಡೆಯದಂತಹ ಒಂದು ಕಾರ್ಯವಾದರೂ ನಡೆಯಿತು. ಸೀತೆಯ ಮನಸ್ಸನ್ನು ಬದಲಾಯಿಸುವುದಕ್ಕೆ ಸಾಧ್ಯವಾಗಿಲ್ಲ. ಹೋಗಲಿ ತ್ರಿಜಟೆ ಏನಾದರೂ ಪರಿವರ್ತನೆಯನ್ನು ಸೀತೆಯಲ್ಲಿ ನೀನು ಕಂಡಿದ್ದೀಯ? ಯಾವತ್ತೂ ರಾಮನ ಜ್ಞಾನವನ್ನೇ ಮಾಡುತ್ತಾ ಇದ್ದಾರೆ. ಅವರೊಂದಿಗೆ ಇಷ್ಟರವರೆಗಿದ್ದವರು ಅವರ ಮನಸ್ಸು ಬದಲಾವಣೆ ಸಾಧ್ಯವೇ ಇಲ್ಲ. ಅದಕ್ಕೆ ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಕಾಗೆತ ಬಿಳುಪಾದರೂ ಆಗಬಹುದು, ನಾಗರನ ಹುಲ್ಲು ಅಮೃತವಾದರೂ ಆಗಬಹುದು, ಬೆಕ್ಕಿಗಳು ಕೋಲು ಬಂದರೂ ಬರಬಹುದು, ಮಲ್ಲಿಗೆಯು ದುರ್ಗಂಧವನ್ನು ಬೀರಿದರೂ ಬೀರಬಹುದು, ಸಕ್ಕರೆಯು ಕೈಯಾದರೂ ಆಗಬಹುದು. ಸೀತೆಯ ಮನಸ್ಸನ್ನು ಬದಲಾವಣೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹೌದೇನೋ? ಹೇಳಿದ್ದು ಅರ್ಥವಾಯ್ತು ತಾನೆ? ಎಲ್ಲಿಯಾದ್ರೂ ಬಿಳಿ ಕಾಗೆ ಉಂಟಾ? ಒಂದು ವೇಳೆ ಕಾಗೆ ಬಿಳಿಯಾದರೂ ಕೂಡ ಅವಳ ಮನಸ್ಸನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ನಾಗರನ ಹಲ್ಲು ಅಲ್ಲಿರುವುದೇನು ವಿಷ, ಆದರೆ ನಾಗರನ ವಿಷ ಅಮೃತವಾದರೂ ಆಗಬಹುದು. ಸೀತೆಯ ಮನಸ್ಸು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಸಲ ಬದಲಾಗುವ ಲಕ್ಷಣ ಉಂಟು. ಅದ್ಯಾಕೆ? ಹಾವಿನ ಅದು ಅಮೃತವಾಗಿದೆ. ನಾಗರ ಹಲ್ಲು ಅಮೃತವಾಗಿದೆ. ಎಲ್ಲಿ ಹೇಗೆ? ನಾನೇ ಸಾಕ್ಷಾತ್ ನೀನು ಅನುಭವಿಸಿದ್ದು ನಾಗ ಹೇಗೆ? ಬಟ್ಟೆ ಹೋಗಿದ್ದಕ್ಕಾಗಿ ನಾವು ಕೆರೆ ಹೋದ್ರ ಸರಿ. ಬಟ್ಟೆ ಹೋಗಿತಾ ಇದ್ದೆ, ಎಲ್ಲಿದ್ದೋ ಏನೋ ಒಂದು ಒಳ್ಳೆ ಬಂದು ಒಳ್ಳೆ ಹಾವು ಸಾಯಲಿಲ್ಲ ನೀ. ಆವಾಗ ಆಲೋಚನೆ ಮಾಡಿದ್ದೆ, ಓ ಈ ಸಲ ಒಳ್ಳೆ ಹಾವಿಗೆ ವಿಷ ಹೋಗಿದೆ, ಅದು ಅಲ್ಲೂ ಅಮೃತವಾಗಿದೆ. ನಿನಗೆ ಕಚ್ಚಿದ್ದೇನು ನೀರಿನಲ್ಲಿ? ಏನು ಒಳ್ಳೆ ಹಾವು, ಅದು ಒಳ್ಳೆ ಹಾವು. ನಾಗರ ಹಾವು ಕಚ್ಚಿದ್ದಲ್ಲ. ನಾಗರ ಒಳ್ಳೆಯ ಹಾವು, ಆದರೆ ಒಳ್ಳೆಯ ಹಾವು ಅಂತ ನೀರಿನಲ್ಲಿ ಒಂದು ಪ್ರಭೇದ ಇದೆ. ಈ ಒಳ್ಳೆ ಬೇರೆ, ಆ ಒಳ್ಳೆಯದು ಬೇರೆ. ನಾಗರ ಹಾವು ಕಚ್ಚಿದ್ರೆ ಯಾರು ಬದುಕುವುದಕ್ಕೆ ಸಾಧ್ಯತೆ ಇಲ್ಲ. ಮತ್ತೊಂದು, ನಾಗ ಕಚ್ಚಿ ಯಾರಾದರೂ ಸಾಯ್ಬೋದು, ಇನ್ನು ಸಾಯುವುದಕ್ಕೆ ಕಷ್ಟ. ಎಲ್ಲಿಯಾದರೂ ನಾಗ ನಿನಗೆ ಕಚ್ಚಿತು ಅಂತಾದ್ರೆ ಆ ಹಾವೇ ಸತ್ತಿದ್ದಷ್ಟೇ ಹೊರತಾಗಿ ನೀನು ಸಾಯುವುದಕ್ಕೆ ಸಾಧ್ಯ ಇಲ್ಲ. ಅಂತೂ ಸೀತೆಯ ಮನಸ್ಸನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಅಭಿಪ್ರಾಯ ನಿಮ್ಮ ಹೋಗಿ ಕುಳಿತುಕೊಳ್ಳಿ. ಸಕ್ಕರೆ ಹಾಳು ಮಾಡಿದ್ರೆ
ಸೀತಾದೇವಿ ಆಲೋಚನೆ ಮಾಡು. ಈ ಪ್ರಪಂಚಕ್ಕೆ ಸದ್ಯ ರಾವಣ ದೇವನಾಗಿ ಮೆರೆಯುತ್ತಾ ಇದ್ದಾನೆ. ಆದ ಕಾರಣ ಇವಳೊಂದು ದೇವಿ ಅಂತ ನಾನು ಕರೆದದ್ದು. ಪ್ರಪಂಚಕ್ಕೆ ರಾವಣೇಶ್ವರ ತಂದೆಯಾಗಿ ಮೆರೆಯುತ್ತಾ ಇದ್ದಾನೆ. ಆದ ಕಾರಣವೇ ಇವಳನ್ನು ತಾಯಿ ಸೀತಾ ಮಾತೆ ಎನ್ನುವ ಹಾಗೆ ಸೀತಾ, ಎಷ್ಟು ಪ್ರಯತ್ನವನ್ನು ನಾನು ಮಾಡಿದರೂ ಕೂಡ ನೀನು ಮಾತನಾಡುತ್ತಾ ಇಲ್ಲ. ಯಾವುದೇ ರೀತಿಯದ್ದಾದಂತಹ ಪ್ರತಿಕ್ರಿಯೆ ನಿನ್ನ ಕಡೆಯಿಂದ ಇಲ್ಲ. ಸರಿಯಾಗಿ ಕೇಳು. ರಾವಣೇಶ್ವರನ ಯೋಗ್ಯತೆಯನ್ನು ಸರಿಯಾಗಿ ಅರ್ಥ ಮಾಡಿರುತ್ತಿದ್ರೆ ನೀನು ಈ ರೀತಿಯಾಗಿ ವ್ಯವಹರಿಸುವುದಕ್ಕೆಲ್ಲವಾಗಿತ್ತು. ಏನು ಯೋಗ್ಯತೆ? ಪ್ರಭು ಪರಮೇಶ್ವರನನ್ನು ಸಾಮಗಾನದಿಂದ ಮೆಚ್ಚಿಸಿ ಚಂದ್ರಹಾಸ ಎನ್ನುವಂತಹ ಖಡ್ಗ, ರಾವಣೇಶ್ವರ ಎನ್ನುವಂತಹ ಬಿರುದು, ಆತ್ಮ ಶಕ್ತಿಯನ್ನು ಹೆಚ್ಚಿಸಿ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮಾಂಸಾರಣ್ಯೈಹಿ ಅವಧ್ಯತ್ವಂ ಎನ್ನುವಂತಹ ವರಪ್ರಸಾದ, ಚತುರ್ವೇದಗಳಿಗೆ ಈ ಪ್ರಪಂಚದಲ್ಲಿ ಭಾಷ್ಯ ಬರೆದವ ಯಾರು ಎನ್ನುವ ಹಾಗೆ ಕೇಳಿದರೆ ರಾವಣೇಶ್ವರ. ನಿನ್ನ ರಾಮನ ಕುಲದವರು ಯಾರು? ಸೂರ್ಯವಂಶದವರು ಯಾರು ಕೂಡ ಚತುರ್ವೇದಗಳಿಗೆ ಭಾಷ್ಯವನ್ನು ಬರೆದವರಲ್ಲ. ಅಂತಹ ರಾವಣೇಶ್ವರ ಪ್ರಪಂಚದಲ್ಲಿ ಅತ್ಯಂತ ಪರಾಕ್ರಮಿ ಯಾರು ಎನ್ನುವ ಹಾಗೆ ಕೇಳಿದರೆ ನನ್ನ ಸೂತ್ರನಾದಂತಹ ಇಂದ್ರಜಿತು. ಪ್ರಪಂಚದಲ್ಲಿ ಬಲಶಾಲಿ ಯಾರು ಅಂತ ಕೇಳಿದ್ರೆ ತಮ್ಮನಾದಂತಹ ಕುಂಭಶ್ರವಣ. ಇಷ್ಟೆಲ್ಲ ಇರುತ್ತಾ ನನ್ನ ಈ ಪ್ರೇಮ ನಿವೇದನೆಯನ್ನು ನೀನು ಯಾಕೆ ಧಿಕ್ಕರಿಸುತ್ತಾ ಇದ್ದಿ ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಆದ್ರೆ ಅರ್ಥ ಆಯ್ತು. ರಾಮ ಇದ್ದಾನಲ್ಲ, ಇನ್ನೂ ತನ್ನ ಗಂಡನಾದಂತಹ ರಾಮ ಬದುಕಿ ಇದ್ದಾನಲ್ಲ. ರಾವಣೇಶ್ವರನನ್ನು ಬಯಸಿದೆ ಎಂದಾದರೆ ನಾಳೆ ದಿನ ತನಗೆ ಕಷ್ಟ ಬಂದಿತ್ತು ಎನ್ನುವಂತಹ ಭಯ. ಸೀತಾ, ಯೋಚಿಸಬೇಡ. ರಾಮನ ಬಗ್ಗೆ ನೀನು ಕಿಂಚಿತ್ತೂ ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ನನ್ನನ್ನು ನೀನು ಸೇರಿದ ಕ್ಷಣ ಆ ರಾಮ ನಿನ್ನನ್ನು ಪ್ರಶ್ನಿಸಿದ ಎಂದಾದರೆ ರಾಮನ ಸರ್ವನಾಶವನ್ನು ಈ ರಾವಣೇಶ್ವರ ಸಿದ್ಧನಿದ್ದಾನೆ. ಮನ ಮಾಡು. ರಾಮ 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 ಅವನಿಸುತ್ತೆ ನುಡಿದರು ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನೇ ಕೇಳುತ್ತಾ ಇದ್ದೆ. ಕೇಳುವುದಕ್ಕೂ ಈ ಮಾತುಗಳು ಅಸಹ್ಯವಾಗಿ ಹೋಗುತ್ತಾ ಇದೆ ನನಗೆ. ಹಾಗೆಯಾದರೂ ಒಂದು ಅಗುಳನ್ನು ಕಂಡರೆ ತನ್ನ ಬಳಗವನ್ನೆಲ್ಲ ಕರೆದು ತಿನ್ನುತ್ತದಂತೆ. ಕೋಳಿಯಾದರೂ ಒಂದು ಗುಟುಕನ್ನು ಕಂಡರೆ ತನ್ನ ಪರಿವಾರದವರನ್ನೆಲ್ಲ ಬಂದು ತಿನ್ನಿಸುತ್ತದೆ. ಆದರೆ ಶ್ವಾನ ಮಾತ್ರ ಹಾಗಲ್ಲ. ಮಾಂಸದ ರಾಶಿಯನ್ನು ಕಂಡು ಎಲ್ಲಾ ನಾಯಿಗಳು ಕಿತ್ತಾಡುವ ಹಾಗೆ ಅದಕ್ಕಿಂತಲೂ ನಿಷ್ಕೃಷ್ಟನಾಗಿ ಈತ ವರ್ತಿಸುತ್ತಾ ಇದ್ದಾನಲ್ಲ. ಶ್ವಾನಕ್ಕಿಂತಲೂ ಕಡೆಯಾಗಿ ಹೋಯಿತು ಇವನ ಜೀವನ. ಅಯ್ಯೋ ರಾಮ ರಾಮ ಸರಮ, ನಾನು ಹೇಳುವಂತಹ ಮಾತಿಗೆ ನೀವೆಲ್ಲರೂ ಸಾಕ್ಷಿಯಾಗಿರಿ. ಇವನು ಧೈರ್ಯಶಾಲಿಯಂತೆ, ಇವನು ವೀರನಂತೆ, ಧೀರನಂತೆ. ಇವನು ವೀರನೇ ಹೌದಾಗಿದ್ದ
ಶ್ರೀರಾಮಚಂದ್ರ ಬಂದೇ ಬರುತ್ತಾನೆ. ಕೆಟ್ಟ ಕೂಡಲಿವನ ಗೋಳುಗಳನ್ನು ತರಿದು ಯವನ ತಾಣಕ್ಕೆ ಇಡುತ್ತಾನೆ. ಆಮೇಲೆ ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡುತ್ತಾನೆ. ಇವನನ್ನು ಕುಟ್ಟಿ ಕಾಲಲ್ಲಿ ಒದ್ದು ಯವನ ಊರಿಗೆ ಕಳಿಸುತ್ತಾನೆ. ಇದು ಅಷ್ಟ ಸತ್ಯ. ಆದರೆ ಇವ ಆಡಿದಂತಹ ಮಾತುಗಳಿಗೆ ನಾನು ಪ್ರತಿಕ್ರಿಯೆಯನ್ನು ಆಡದೆ ಹೋದರೆ ಖಂಡಿತವಾಗಿಯೂ ಸರಿಯಾಗುವುದಿಲ್ಲ. ಆದರೆ ಮದಿಮದಿಯಾದಂತಹ ನಾನು ಪರಪುರುಷನನ್ನು ನೋಡಿ ಪ್ರತಿಕ್ರಿಯಿಸಬೇಕಾಗುತ್ತದೆ. ಇಲ್ಲ, ಕೈಯಲ್ಲಿದ್ದಂತಹ ಒಂದು ಹಣವನ್ನು ಮುರಿದು ಬಿಟ್ಟಿದ್ದೇನೆ. ಇವನಿಗೆ ಹೇಳಬೇಕಾದನ್ನೆಲ್ಲ ಇದಕ್ಕೆ ಹೇಳುತ್ತೇನಂತೆ. ಅವಳನ್ನು ಕೊಂದು ಯಾಕೆ ನೀವು ದೋಷಕ್ಕೆ ತುತ್ತಾಗುತ್ತೀರಿ? ಅವಳು ಬೇಡ ಸ್ವಾಮಿ, ನಿಮಗೆ ನಾನಿದ್ದೇನೆ. ಹೋಗುವ ಸ್ವಾಮಿ ಅರಮನೆಗೆ ಬನ್ನಿ ಸ್ವಾಮಿ. ಒಂದು ತಿಂಗಳ ಅವಕಾಶವನ್ನು ನಿನಗೆ ನಾನು ಕೊಡ್ತೇನೆ. ಮನ ಪರಿವರ್ತನೆಯಾಗಿ ನಮ್ಮ ಅಂತಃಪುರವನ್ನು ಸೇರಿದೆ ಬದುಕಿ ಮುನಿಯುವೆ. ಅಲ್ಲ ಅಂತಾದ್ರೆ ಶಿರಚ್ಛೇದ ಮಾಡಿ ಪಾಕಶಾಲೆಗೆ ತೊಡಗಿಸುವುದಕ್ಕಿದೆ ಜಾಗ್ರತೆ. ನನ್ನ ಕಣ್ಣಿಗೆ ಕಾಣಿಸಿದಂತಹ ಮಾಯಾ ಮೃಗವನ್ನು ಆಸೆ ಪಟ್ಟೆ, ಬೇಕೆಂದು ಹಠ ಹಿಡಿದೆ. ಇದರ ಪರಿಣಾಮವಾಗಿ
ನಾನು ಇಲ್ಲಿವರೆಗೆ ಬರಬೇಕಾದಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು. ಒಂದು ವೇಳೆ ನಾನು ಆ ಮಾತನ್ನು ನನ್ನ ಪ್ರಭು ಶ್ರೀರಾಮಚಂದ್ರನ ಮಾತನ್ನು ಕೇಳುತ್ತಿದ್ರೆ ಇಂತಹ ನರಕ ಯಾತನೆ ನಾನು ಪಡುತ್ತಿರಲಿಲ್ಲವೋ ಏನು? ಅದೆಷ್ಟು ಸಮಯಗಳು ಕಳೆದು ಹೋಯಿತು. ಈ ಬಂಡ ರಕ್ಕಸನನ್ನು ಅಶೋಕ ವನದಲ್ಲಿ ತಂದಿರಿಸಿದ ಪ್ರತಿ ದಿನವೂ ಪ್ರತಿ ಕ್ಷಣದಲ್ಲಿಯೂ ರಾಮ 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 ಪ್ರಭು ಶ್ರೀರಾಮಚಂದ್ರನ ಧ್ಯಾನವಲ್ಲದೆ ಅನ್ಯ ಧ್ಯಾನ ನನಗೆ ಬರಲಾರದು. ಇಂದು ಬರುತ್ತಾರೆ, ನಾಳೆ ಬರುತ್ತಾರೆ ಎನ್ನುವ ಹಾಗೆ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಎಣಿಸಿಕೊಂಡವಳು ನಾನು. ಮತ್ತೆ ಜೊತೆಯಲ್ಲಿ ಅಯ್ಯೋ, ಈ ಬಂಡ ರಕ್ಕಸನ ಉಪಟಳದಲ್ಲಿ ಬೆಂದು ಬೇಯುವುದಕ್ಕಿಂತ ಯಾವುದಾದರೂ ಕೆಂಡಕ್ಕೆ ಬಿಟ್ಟು ನನ್ನ ಪ್ರಾಣವನ್ನು ಕಳೆದುಕೊಳ್ಳುವುದೇ ಎಂದು ಪ್ರತಿದಿನವೂ ಕೂಡ ನಾನು ನರಕ ಯಾತನೆಯನ್ನೇ ಅನುಭವಿಸುತ್ತಾ ಇದ್ದೇನೆ. ನನ್ನ ಪ್ರಭು ಶ್ರೀರಾಮಚಂದ್ರನು ಹೇಗೆ ಕಾಯುತ್ತಾ ಇದ್ದೇನೆ ಮತ್ತೆ ದಿನಮಣಿಯಾದಂತಹ ಸೂರ್ಯನು ಹಾಗೆ ಬೆಳಕನ್ನು ಕೊಡುವಾಗ ಅದೆಷ್ಟು ಸಂತೋಷವಾಗಿದ್ದು, ಅಂತೆಯೇ ನನ್ನ ಪ್ರಭು ಶ್ರೀರಾಮಚಂದ್ರ ಸೂರ್ಯನಂತೆ ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಎನ್ನುವಾಗಿ ನಾನು ಕೇಳಿದರೆ ಇಲ್ಲ, ಅದು ಸಂಜೆಯ ಹೊತ್ತಿನಲ್ಲಿ ಚಂದ್ರನು ಬರುವಂತೆ ಕತ್ತಲಾಗುವಂತೆ ನನ್ನ ಜೀವನದಲ್ಲಿ ಪ್ರತಿನಿತ್ಯವೂ ಬೆಳಕು ಕತ್ತಲಾಗುತ್ತಲೇ ಇದೆಯಲ್ಲ ಮಾತಿನ ತೇರಿ. ಇಲ್ಲ, 6 ತಿಂಗಳಿನಿಂದ ನನ್ನ ಸೇವೆಯನ್ನು ನೀವು ನಿರತ ಮಾಡುತ್ತಾ ಇದ್ದೀರಿ. ನಿಮ್ಮ ಸೇವೆಯಿಂದ ಸಂತುಷ್ಟನಾಗಿದ್ದೇನೆ. ಆದರೆ ಆಸೆ ಎಲ್ಲವೂ ನನ್ನನ್ನು ನಿರಾಸೆಯಾಗಿ ಹೋಯಿತಲ್ಲ. ನನ್ನ ಪ್ರಭು ಶ್ರೀರಾಮಚಂದ್ರ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂದರೆ ಕನಸಿನ ಗಂಟಾಗಿಯೇ ಉಳಿತು ಹೋಯಿತಲ್ಲ. ಎಲ್ಲಿಯ ಲಂಕೆ, ಎಲ್ಲಿಯ ನನ್ನ ಕಾಡಿನ ವಾಸ? ಈ ಲಂಕೆಗೆ ಬಂದು ಇನ್ನು ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಂತೆ ಇಲ್ಲ. ಇಲ್ಲ, ಎಲ್ಲವನ್ನು ಕಳೆದುಕೊಂಡೆ ನಾನು. ಬದುಕಬೇಕೆನ್ನುವಂತಹ ಆಸೆಯನ್ನೇ ಕಳೆದುಕೊಂಡೆ. ನನಗಿರುವುದು ಇನ್ನು ಒಂದೇ ಒಂದು ದಾರಿ. ನನ್ನದಾದಂತಹ ಕೇಶರಾಶಿಯನ್ನು ಸುತ್ತಿಕೊಂಡು ಪ್ರಾಣವನ್ನು ಸಮಾಧಾನ ಮಾಡಿಕೊಳ್ಳಿ ತಾಯಿ. ಜಾವದಲ್ಲಿ ಬಿದ್ದಂತಹ ಕನಸು ನನ್ನನ್ನು ಕನಸಾಗ್ತದೆಂಬುದಾಗಿ ಪ್ರಾಜ್ಯರು ಹೇಳಿದಂತಹ ಮಾತು ತಾಯಿ. ಅಪ್ಪ, ನಿನ್ನೆ ದಿವಸ ನಾವು ಒಂದು ಕನಸನ್ನು ಕಂಡಿದ್ದೆ. ಒಂದೇನು ಕಂಡಿದ್ದಂತಹ ಶ್ರೀರಾಮಚಂದ್ರ ಸುಗ್ರೀವನ ಜೊತೆಗೂಡಿಕೊಂಡು ಹಿಂಡು ಕಪಿಗಳನ್ನು ಜೊತೆಗೂಡಿಕೊಂಡು ಈ ಲಂಕಾನಗಿರಿ ಕುಳಿತನ್ನು ನಾನು ಕಂಡೆ ತಾಯಿ. ಅಷ್ಟು ಮಾತ್ರವಲ್ಲ ತಾಯಿ, 10 ತಲೆಯ ರಾವಣನು ಕೆಂಪು ವಸನವನ್ನು ತೊಟ್ಟು ಕತ್ತೆಯನ್ನು ಅಡಗಿಕೊಂಡು ದಕ್ಷಿಣ ಯಾತ್ರೆಗೆ ಹೋಗುವಂತಹ ದೃಶ್ಯವನ್ನು ನಾನು ಕಂಡೆನಪ್ಪ. ಅಮ್ಮ, ಪರಮ ಪತಿವೃತಿಯಾದಂತಹ ಮಂಡೋದರಿ ತನ್ನ ಕರಳ ಮಾಂಗಲ್ಯವನ್ನೇ ಕಳಚಿ ಗುಡಿಯ ಹೂವನ್ನೇ ತೆಗೆದು ಹಣೆಯ ಕುಂಕುಮವನ್ನೇ ಒರೆಸಿ ಮನೆಯ ಮೂಲೆಯಲ್ಲಿ ಕುಳಿತು ಧಾರಾಕಾರೆಯಾಗಿ ಅಶುರಾರನನ್ನು ಸುರಿಸುವುದನ್ನು ನಾನು ಕಣ್ಣಾರೆ ಕಂಡೆ ತಾಯಿ. ಈ ಲಂಕೆಯ ಅಷ್ಟಭಾಗ್ಯವೆಲ್ಲ ಹೋಗಿ ಆ ದುಷ್ಟರ ಸಂಹಾರವಾಗಿ ವಿಭೀಷಣ ದೇವ ಪಟ್ಟವನ್ನಾಡುವಂತಹ ಸ್ವಪ್ನವನ್ನು ಕಣ್ಣಾರೆ ಕಂಡೆ ತಾಯಿ. ನೀವು ಚಿಂತಿಸುವಂತಹ ಅಗತ್ಯವಿಲ್ಲ. ನಿಮ್ಮ ಗಣ್ಯರಾದಂತಹ ಶ್ರೀರಾಮಚಂದ್ರ ಆದಷ್ಟು ಬೇಗ ಇಲ್ಲಿವರೆಗೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ಆ ಅಯೋಧ್ಯೆಯಲ್ಲಿ ನಿಮ್ಮನ್ನು ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ರಾಜ್ಯವನ್ನು ಆಳುವಂತಹ ದೃಶ್ಯವನ್ನು ನಾವು ಕಣ್ಣಾರೆ ಸತ್ಯವಾದ ತಾಯಿ. ಅಮ್ಮ, ನಿಮ್ಮಿಬ್ಬರ ಸೇವೆಯಿಂದ ನಾನು ಸಂತುಷ್ಟರಾಗಿದ್ದೇನೆ, ತಜ್ಞರಾಗಿದ್ದೇನೆ. ನನ್ನ ಮನಸ್ಸಿನಲ್ಲಿರುವಂತಹ ನೋವನ್ನೆಲ್ಲವನ್ನು ಕೂಡ ನಿಮ್ಮ ಮುಖೇನವಾಗಿ ನಾನು ಮರೆತಿದ್ದೇನೆ. ಸತ್ಯ. ನೀವು ಹೇಳಿದಂತಹ ಮಾತುಗಳು ಸತ್ಯವಾದರೆ ಸಾಕು. ನಮ್ಮ ನಂಬಿಕೆ. ನನಗೆ ಸ್ವಲ್ಪ ಏಕಾಂತದಲ್ಲಿ ಇರುವುದಕ್ಕೆ ಅವಕಾಶವನ್ನು ಕೊಡುತ್ತೀರಾ? ಆಜ್ಞೆ.
ಪತಿಗೆ ವಿಚಲಿತಳಾಗದೆ ತನ್ನ ತನವನ್ನು, ತನ್ನ ನೆಲದ ಗುಣವನ್ನು, ತನ್ನ ಪತಿಯ ಸಾಮರ್ಥ್ಯವನ್ನು ಬಿಂಬಿಸುವಲ್ಲಿ ಇವಳ ವಾಕ್ಯಲಹರಿಯೇ ನಮಗೆ ಸಾಕ್ಷಿಯಾಗಿ ಹೋಯಿತಲ್ಲ. ಇನ ಕುಲದ ಸೌಭಾಗ್ಯ ಚಿಂತಾಮಣಿಕೆ ಎನ್ನುವುದು ಸ್ಪಷ್ಟ. ನೆಮ್ಮದಿಯಾಯಿತು ನಮಗೆ. ಈಗ ಅವರಲ್ಲಿ ಮಾತಾಡಬೇಕಾದ ಹೊಣೆಗಾರಿಕೆ ನನಗುಂಟು. ಅವರಿಗೆ ಕೇಳುವಂತೆ ಮಲಗುಂಬಿನಲ್ಲಿ ನಿಂತು ಮಾತಾಡುತ್ತೇನೆ. ನಳಿನಯ ತಾಂಬಕಿ, ಅಮ್ಮ ನಳಿನಾಕ್ಷಿ, ಇದೋ ನಿಮ್ಮ ಪವಿತ್ರವಾದ ಪದಾರ್ಥಗಳಿಗೆ ನಾನು ವಂದಿಸುತ್ತಾ ಇದ್ದೇನೆ. ಇದೋ ಶ್ರೀರಾಮಚಂದ್ರ ಕಳುಹಿಸಿದ ಜೊತೆಯಿಂದ ಇಲ್ಲಿಗೆ ಬಂದಿದ್ದೇನೆ. ಅಮ್ಮ, ನಮ್ಮ ಮಾತುಗಳನ್ನು ಕೇಳಬೇಕು. ರಘುವರನ್ನು ಬಿಂದು ನಿಮ್ಮನ್ನು ಕಾಣುವುದಕ್ಕೆ ಬೇಕಾಗಿ ಅದು ಪ್ರಸ್ರವಣಗಿರಿಯಲ್ಲಿ ತಮ್ಮ ಲಕ್ಷ್ಮಣನ ಜೊತೆಯಲ್ಲಿ ಸುಗ್ರೀವಾದ್ಯರನ್ನು ಸೇರಿಸಿಕೊಂಡು ಇದ್ದಾರೆ. ನಿಮ್ಮನ್ನು ಹುಡುಕುವುದಕ್ಕೆ ಬೇಕಾಗಿ ನನ್ನನ್ನು ಕಳುಹಿಸಿದ್ದಾರೆ. ಇತ್ತ ಚಿತ್ತ ಹರಿತಮ್ಮ ಸೀತೆ ಮೊಗನಿಗೆ ಹುದು ಮರ ಬಿಡಿದಾಗ ಹನುಮಾನ ಕೈ ಮುಗಿದ ಸರಿ ಸರಿ. ತಾಯಿಯಲ್ಲಿ ವಿಚಾರವನ್ನು ಹೇಳಿದ್ರೆ ಒಮ್ಮೆ ದೃಷ್ಟಿ ಹರಿಸಿದ್ರು. ಇದು ದುರುಳರ ನಾಯಕ ಅಂತ ಭಾವಿಸಿ ಪುನಃ ಮುಖ ತಿರುಗಿಸಿದ್ದಾರೆ. ಮರದಿಂದ ಇಳಿದಿದ್ದೇನೆ, ಮಾತಾಡಿದ್ದೇನೆ. ಮಂಗಳ ಮಹಿಮರ ಮನ ಬಲದಿಂದ ಬಂದೆ ಗುಣದೇವ ಕಳುಹಿದ ಬಗೆಯುಗ ಬಂದೆ ನಮ್ಮ ವಾದನ ಮಾತೆ ಬಂದೆ ನಮ್ಮ ಬಾಬುಲಾದ ಮುಡಿಯ ಸಂಪ್ರೀತಿ ಕಳುಗವು ಬಂದೆ ಮಂಗಳ ಮಹಿಮನ ಮನ ಪಾದದೆಡೆಯುಗ ಬಂದೆ ನಮ್ಮ ಅಮ್ಮ. ಅಮ್ಮ ಜಾನಕಿ ದೇವಿ, ಯಾರೋ ಒಬ್ಬ ರಾಕ್ಷಸರ ಮಾಯೆ ಅಂತ ನೀವು ಭಾವಿಸಬೇಡಿ ತಾಯಿ. ಮಂಗಳ ಮಹಿಮನಾದ ಶ್ರೀರಾಮಚಂದ್ರಮನ ಕಡೆಯಿಂದಲೇ ನಾನು ಬದ್ಧವನಿದ್ದೇನೆ. ಮಾತೆ ಅಂಜನ ದೇವಿ, ಅಪ್ಪಯ್ಯ ವಾಯುದೇವ, ನನ್ನ ಮಾವ ಸುಗ್ರೀವ ಶ್ರೀರಾಮಚಂದ್ರನನ್ನ ಅರ್ಹತೆಯನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಅನ್ವೇಷಿಸುವುದಕ್ಕೆ ಬೇಕಾಗಿ ಕಳುಹಿಸಿಕೊಟ್ಟಿದ್ದಾನೆ. ಸಾಗರೋಲ್ಲಂಘನಗೈದು ನಿಮ್ಮನ್ನು ವೀಕ್ಷಿಸುವುದಕ್ಕೆ ಬೇಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ನಾನು ಹನುಮಂತ ರಾಮದಾಸ ಮುಕ್ತ ಚಿತ್ತ ಹರಿಸು ತಾಯೇ. ನಾನಿಷ್ಟು ಹೇಳಿದ್ರು ಇದು ದಾನವರ ಕಪಟವೆನ್ನುವ ಭಾವವನ್ನು ತೋರಿಸ್ತಾ ಇದ್ದಾರೆ. ಇನ್ನು ಇವರಲ್ಲಿ ಶ್ರೀರಾಮಚರಿತೆಯನ್ನಾಡಿದರೆ ನಿಮ್ಮ ವರ್ತಮಾನ ಎಲ್ಲ ದೇವೆ ಸತ್ಯವತ್ಯ ಬೆಂಬುದನ್ನು ನೀವೆಲ್ಲಿ ಯೋಗ್ಯ ಪೂರ್ಣದ ಸರಸಂಖ್ಯೆ ಪ್ರಿಯರು ಮೂರುದಿ ಪತ್ನಿಯರಾದೆ ಚಿತ್ತವಿದುದೇ ಅಮ್ಮ ಸೀತಾಮಾತೆ, ಇನ್ನೂ ನಿಮಗೆ ಸಂಶಯವೇ? ನಿಮ್ಮ ಹಿನ್ನೆಲೆ ಮುನ್ನೆಲೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡವನಮ್ಮ ನಾನು. ಶ್ರೀರಾಮಚಂದ್ರನ ಕಥೆಯನ್ನು ಹೇಳ್ತಾ ಇದ್ದೇನೆ, ಅವನ ಚರಿತ್ರೆಯನ್ನು ಹೇಳ್ತಾ ಇದ್ದೇನೆ. ಚಿತ್ತವಿರುತ್ತೇನೆ. ವರ್ತಮಾನ ಕಾಲದಲ್ಲಿ ಸಾಕೇತಪುರದಲ್ಲಿ ಚಕ್ರವರ್ತಿ ದಶರಥನಿಗೆ 3 ಮಂದಿ ಸತಿಯರು, ಅವರಲ್ಲಿ ಹುಟ್ಟಿಕೊಂಡರು 4 ಮಂದಿ. ಕೊಳ್ಳಿದಂ ಕಾಮಧೇನುವಿನ ತೊಲೆಗಿಚ್ಚಲ ಕರಿದುಗೀದ ಪಾಯಸವಿದಂ ಮರುಗುವ ಮರುಭೂಮಿ ನಂಬುವ ನಂತನ ಮನಮುಕ್ಕು ದಿನ ಇಟ್ಟೆ ಅಂತ ಹೇಳಿದಂತೆ ಯಜ್ಞನಾರಾಯಣ ಪಾಯಸ ಕೊಡುವಾಗ
ಅದನ್ನು ಗುಂಡು ಹೆತ್ತನು ನಾಮರನ್ನು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಈರುವರು ಸಾಕೇತದಲ್ಲಿ ಮತ್ತಿರುವರು ಪಿತೃವಾಕ್ಯ ಪರಿಪಾಲನೆಗಾಗಿ ಕಾರಣದಲ್ಲಿ ಅಪ್ಪ ಶ್ರೀರಾಮಚಂದ್ರ ನಿಮ್ಮನ್ನು ಜೊತೆ ಸೇರಿಸಿಕೊಂಡು ಬಂದಂತೆ ಕಾಡಿನಲ್ಲಿ ಪ್ರೀತಂತೆ ಪರಿಸ್ಥಿತಿ ಬೇರೆಯಾಗಿ ನೀವು ಪಂಚವಟಿ ಕಾನನದಲ್ಲಿ ಒಟ್ಟಿಗಿಂತ ಬೇರೆಯಲ್ಲಿ ದುಷ್ಟ ಮತನ ನಾಯಕವನ್ನು ಶ್ರೀರಾಮ ಮಾಡಿದಂತೆ ಹಾಗೆ ಮುಂದುವರಿಯುತ್ತಾ ಇದ್ದಾಗೆ ಕಪಟದ ಮೃಗದ ವಿಚಾರವಾಗಿ ನಿಮ್ಮನ್ನು ದಶಕಂಡ ಅಪಹರಿಸಿಕೊಂಡು ಇಲ್ಲಿಗೆ ತಂದನಂತೆ. ಈ ವರ್ತಮಾನವನ್ನು ಅದೋ ಪಕ್ಷಿರಾಜನಾದಂತಹ ಸಂಪಾತಿ ಕೇಳಿಸಿದ. ಇದನ್ನರಿತು ಸಾಗರೋಲ್ಲಂಘನಗೈದು ನಿಮ್ಮ ಬಳಿಗೆ ಬಂದಿದ್ದೇನೆ. ಇದು ಕತೆ ಸತ್ಯ. ನಾನು ಶ್ರೀರಾಮನ ಸೇವಕ. ಕೇಳುವುದ ಕಣ್ಣುಗಳು ಜಾರಿದವು ಓಡಿದ ಅಶೋಕ ಜಲಮಯ ಶರದಿಗಾಗಿ ಗುಡ್ಡಿದ ದೀಪದಂತೆ ಕಣ್ಣೀರು ತೆರೆಯುತ್ತಾ ಇದ್ದಾರೆ. ಆದರೂ ಸಂಶಯದ ಬೂದು ಇವರ ಅಂತರಂಗವಾಗಿದೆ. ಇದನ್ನು ಬಯಲುಗೊಳಿಸಬೇಕು ಎಂದರೆ ರಾಮಾಂತರಂಗ ಸೀತಾಂತರಂಗ ಬಯಲಾಗಬೇಕಲ್ಲ. ಚಿತ್ರಕೂಟದಲ್ಲಿ ನೀನು ಚಿತ್ರಕೂಟದಲ್ಲಿ ಇವಿರುವರು ಜಲಕೇಳಿಯಾಗಿದ್ದಂತೆ. ಆ ಸಂದರ್ಭದಲ್ಲಿ ಆಕಾಶನ ರಾಮಬಾಣಕ್ಕೆ ಆಹುತಿಯಾಗಿ ಮುಕ್ತಿಯನ್ನೈದಿದಂತೆ. ಮತ್ತು ಜಲಕೇಳಿಯಾಗುವಾಗ ನಿಮ್ಮನ್ನು ಹಿಡಿದು ಎತ್ತಿ ಬಿಸಾಡಿದಂತೆ ದೇವರು. ಆವಾಗ ನೀವು ಅತ್ತದ್ದು ಹೌದೇಮ್ಮ? ರಾಮ ಮಾತ್ರವಲ್ಲ, ಇನ್ನೂ ಚಿಂತೆ. ಅಪ್ಪ ರಘುವರ ರಾಜಿನ ನಿಮ್ಮ ಪಾದದಲ್ಲಿ ಪದ್ಮರೇಖೆ ಉತ್ತಂತೆ ಹೌದೇ ಅಮ್ಮ? ಅಮ್ಮ ನಿಮ್ಮ ಮಗನಾಗಿ ಪಾದಮೂಲದಲ್ಲಿ ಹೇಳ್ತಾ ಇದ್ದೇನೆ. ಶಿಶು ಅಂತ ಭಾವಿಸಿ ನನ್ನ ವಾಕ್ಯವನ್ನು ಸ್ವೀಕರಿಸಿ ಅಮ್ಮ. ನಿಮ್ಮ ಸದಸಭೆಯಲ್ಲಿ ಮತ್ಯಾರಾಮ ನಿಮಗೆ ಚಿತ್ತವಿದ್ದಬೇಕು ಅಮ್ಮ, ಚಿತ್ತವಿದ್ದಬೇಕು. ಈ ವೇಳೆಯಲ್ಲಿ ಇನ್ನು ನಿಮಗೆ ನಾನು ಹೇಳುವುದಕ್ಕಿರುವ ಸಾಕ್ಷಿಗಳಿವೆ. ಇದೋ ಶ್ರೀರಾಮ ಕೊಟ್ಟಂತಹ ಮುದ್ರೆಯ ಮೂಲ ರಾಮಪುತ್ರಿಕಾ ರಾಜಪುತ್ರಿಕ ಇದು. ಒಂದು ವೇಳೆ ನನ್ನ ಮೇಲೆ ನಿಮಗೆ ಭರವಸೆ ಇಲ್ಲ ಆದರೆ ಮಗುವೆಂದು ಭಾವಿಸಿ ತಾಯಿಯ ಬಳಿಗೆ ಕಳಿಸಿಕೊಟ್ಟಿದ್ದಾನೆ. ಇದೋ ಶ್ರೀರಾಮನ ಕಲಾಂಗುಳಿಯ ರಾಮಾಯಣದ ಆಶಾ
ಎಂದು ಹಠ ಹಿಡಿದೆ, ಛಲವನ್ನು ಹಿಡಿದೆ. ಬೇಡವೆಂದು ಹೇಳಿದರೂ ಕೂಡ ನನ್ನ ಹಠದಿಂದ ಪ್ರಭು ಶ್ರೀರಾಮಚಂದ್ರನನ್ನು ಕಳುಹಿಸಿದೆ. ಆ ಹೊತ್ತಿನಲ್ಲಿ ಕಾಂಚನ ಮೃಗವನ್ನು ಬೆನ್ನಟ್ಟಿ ಹೋದಂತಹ ಪ್ರಭು ಶ್ರೀರಾಮಚಂದ್ರನ ಸುಂದರ ಸ್ವರೂಪದ ಬೆನ್ನನ್ನು ಮಾತ್ರ ಕಂಡವಳು ನಾನು. ಅದು ತನಕ ಪ್ರಭು ಶ್ರೀರಾಮಚಂದ್ರನ ಮುಖವನ್ನು ಕಾಣಬೇಕಾದಂತಹ ಪರಿಸ್ಥಿತಿ ನನಗೆ ಬರಲಿಲ್ಲ. ಎಂತಹ ಹತಭಾಗ್ಯಳು ನಾನು, ಎಂತಹ ಹತಭಾಗ್ಯಳು. ಪಂಚವಟಿಯಲ್ಲಿರುವಂತಹ ಸಂದರ್ಭದಲ್ಲಿ ಗೋದಾವರಿ ನದಿಯಲ್ಲಿ ನಿಂತು ಆ ಪುಣ್ಯ ತೀರ್ಥವನ್ನೇ ತಂದು ಪ್ರಭು ಶ್ರೀರಾಮಚಂದ್ರನ ಪಾದದ್ವಯಗಳನ್ನೇ ತೊಳೆಯುತ್ತಾ ಇದ್ದೆ. ಅದನ್ನೇ ತೀರ್ಥ ಎನ್ನುವ ಹಾಗೆ ಸ್ವೀಕರಿಸುತ್ತಿದ್ದವಳು. ಅವರ ಪಾದಕ್ಕೆ ಅರ್ಪಿಸಿದಂತಹ ಪುಷ್ಪಗಳನ್ನೇ ನನ್ನ ಮುಡಿಯೇರುತ್ತಿತ್ತು. ಅವರ ಪಾದದ ಧೂಳುಗಳೇ ನನ್ನ ಹಣೆಗೆ ತಿಲಕವಾಗುತ್ತಿತ್ತು. 100 ಪ್ರದಕ್ಷಿಣೆಗಳನ್ನು ಬರುತ್ತಾ ಇದ್ದೆ. ಆದರೆ ಅಂತಹ ಭಾಗ್ಯದಿಂದ ನಾನು ವಂಚಿತಳಾದೆ. ಆದರೂ ನಾನೀಗ ಮಾನಸಿಕವಾದಂತಹ ಒಂದು ಪೂಜೆಯನ್ನು ಮಾಡಲೇಬೇಕು. ಇದೋ ನನ್ನ ದೇಹವೇ ಮಂದಿರ, ಹೃದಯವೇ ಪೀಠ. ಈ ಹೃದಯದಲ್ಲಿ ಮುದ್ರೆ ಉಂಗುರವನ್ನು ಪ್ರತಿಷ್ಠಾಪಿಸಿದ್ದೇನೆ. ನನ್ನ ಕಣ್ಣುಗಳಿಂದ ಹರಿದಂತಹ ಕಣ್ಣೀರೇ ಅಭಿಷೇಚನ, ನನ್ನ ಕಣ್ಣುಗಳೇ ಪುಷ್ಪಗಳು, ಸ್ತುತಿಯೇ ಮಂತ್ರ, ಬಿಸಿ ಉಸಿರೇ ನನ್ನ ವಿರಹ ವೇದನೆಯೇ ನೀರಾಜನ. ರಾಮ 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 ರಾಮ. ಮುದ್ರೆ ಉಂಗುರವ ತನ್ನಂಗೈಯೊಳ್ ಇಟ್ಟ ಚೆದಿಯೇ ರಾಮ ರಾಮ
ಕಂಡಾಗ ಅಷ್ಟೇ ಸಂತೋಷ ನನಗಾಯಿತು ಮಗನೇ. ಏನಾದೆ? ಕಂದ ತಪ್ಪಲ್ಲಿ ಶಿಶುವಿಗೆ ತಾಯಿ ದೊರೆತಂತಾಯಿತಪ್ಪ. ಮಗನೇ, ಅಮ್ಮ, ನಿನ್ನನ್ನು ಕಂಡಾಗ ನನಗೆ ಅತೀವವಾದಂತಹ ಸಂತೋಷವಾಯಿತು. ಆ, ನಿನ್ನ ಮುಖವನ್ನು ಕಂಡಾಗಲೇ ಆ, ನಮ್ಮವರು ಹೇಗಿರಬಹುದು ಎನ್ನುವುದನ್ನು ನಾನು ಅರ್ಥಿಸಿಕೊಂಡೆ. ಆ, ಕಂದ, ಅಮ್ಮ, ಸೀತೆಯನ್ನು ಅಗಲಿದಂತಹ ಪ್ರಭು ಶ್ರೀರಾಮಚಂದ್ರ ಆ, ಹೇಗಿದ್ದಾರೆ ಮಗನೇ? ಪ್ರಭು ಶ್ರೀರಾಮಚಂದ್ರ ಹೇಗಿದ್ದಾರೆ ಎನ್ನುವುದನ್ನು ನಾನು ಔಪಚಾರಿಕವಾಗಿ ಕೇಳಬಹುದಷ್ಟೇ. ಆದರೆ ಆ, ರಾಮಚಂದ್ರನನ್ನು ಬಿಟ್ಟು ಸೀತೆಯಾದರೂ ಬದುಕಿ ಉಳಿಯಬಹುದು. ಆ, ಸೀತೆಯನ್ನು ಅಗಲಿ ಪ್ರಭು ಶ್ರೀರಾಮಚಂದ್ರ ಉಳಿದಿದ್ದಾರಂತ ಹೇಳಿದರೆ ಆ, ನನಗೆ ನಂಬುವುದಕ್ಕಾಗುವುದಿಲ್ಲ ಮಗನೇ. ಆ, ಅಲ್ಲ, ಅಮ್ಮ, ಕ್ಷತ್ರಿಯರಿಗೆ ಬೇಕಾದದ್ದು ಆ, ಧೃತಿ ಮಗನಿಗೆ, ಸತ್ಯ. ಅರ್ಥಾತ್ ಧೈರ್ಯ. ಆ, ಯಾವಾತನು ಧೈರ್ಯವನ್ನು ಕಳೆದುಕೊಳ್ಳುತ್ತಾನೋ ಆ, ಅಂತವನು ಕ್ಷತ್ರಿಯತ್ವವನ್ನೇ ಕಳೆದುಕೊಂಡ ಹಾಗೆ. ನಿಜ. ನನ್ನ ದೇವರಿಗೆ ಆ, ಸ್ಮೃತಿಯಾಗಿ, ಆ, ಶ್ರುತಿಯಾಗಿ, ಆ, ಧೃತಿಯಾಗಿ ಆ, ಇದ್ದವಳು ನಾನು ಸತಿ. ನಿಜ. ನನ್ನನ್ನು ಕಳೆದುಕೊಂಡ ಮೇಲೆ ಆ, ಪ್ರಭು ಶ್ರೀರಾಮಚಂದ್ರ ಹೇಗಿದ್ದಾರೆ? ಕ್ಷೇಮದಿಂದಿದ್ದಾರೆ. ಮಾತ್ರವಲ್ಲ, ಆ, ಸಾಕ್ಷಾತ್ ಮನ್ಮಥನ ಸ್ವರೂಪವನ್ನೇ ಹೋಲುವವರು ನಮ್ಮವರು. ನಿಜ. ಸಾಮಾನ್ಯರಿಗೆ 16 ದೇಹ ಲಕ್ಷಣಗಳಾದರೆ ಆ, ಪ್ರಭು ಶ್ರೀರಾಮಚಂದ್ರನಿಗೆ ಆ, 32 ಗುಣಲಕ್ಷಣಗಳಿವೆ. ಸತ್ಯ. ಅಂತಹ ಮನ್ಮಥ ಸ್ವರೂಪರಾದಂತಹ ಪ್ರಭು ಶ್ರೀರಾಮಚಂದ್ರನ ಆ, ಕಾಂತಿ ಕಳೆದಿಂದಲಿಲ್ಲವಲ್ಲ. ಅಲ್ಲ, ಅಮ್ಮ, ಸತಿಪತಿಯರ ಅದೆಷ್ಟೇ ಅನ್ಯೋನ್ಯತೆಯಿಂದ ಇರಲಿ, ಆ, ಪ್ರೀತಿಯಿಂದ ಇರಲಿ, ಆ, ಕೆಲವು ಸಮಯಗಳ ಕಾಲ ಅವರು ಅಗಲಿದರು ಎಂದಾದರೆ ಆ, ಹಿಂದಿನ ಪ್ರೀತಿಯವರಲ್ಲಿ ಇರುವುದಿಲ್ಲದಂತೆ ಕಡಿಮೆಯಾಗುತ್ತದೆ. ಆ, ನನ್ನನ್ನು ಅಗಲಿದ ಮೇಲೆ ಆ, ಪ್ರಭು ಶ್ರೀರಾಮಚಂದ್ರನಿಗೆ ನನ್ನಲ್ಲಿರುವಂತಹ ಪ್ರೀತಿ ಏನಾದರೂ ಕಡಿಮೆಯಾಗಿದೆ ಕಂದ. ಮಾತ್ರವಲ್ಲ, ಆ, ಲಕ್ಷ್ಮಣ ಆ, ದಶರಥ ಚಕ್ರವರ್ತಿಯನ್ನು ಕಾಡಿಗೆ ಹೋಗು ಎನ್ನುವ ಹಾಗೆ ಹೇಳಲಿಲ್ಲ. ಇಲ್ಲ. ಅಣ್ಣನ ಆಜ್ಞೆಯನ್ನು ಪಾಲಿಸುವುದಕ್ಕೆ ಬೇಕಾಗಿ ಆ, ನಮ್ಮೊಡನೆ ಕಾಡಿಗೆ ಬಂದ. ಯಾವುದೋ ಒಂದು ವಿಚಾರವಾಗಿ ಆ, ಲಕ್ಷ್ಮಣನಿಗೆ ನಾನು 2 ಮಾತುಗಳನ್ನು ಆಡಿದೆ. ಆ, ಅಯ್ಯೋ, ನನ್ನಂತಹ ಮಾತುಗಳನ್ನು ಆಡಬಾರದಿತ್ತು. ಆ, ಅವರ ಮನಸ್ಸಿಗೆ ಎಷ್ಟು ನೋವಾಗಿದೆಯೋ ಏನು. ಆ, ಅಂತಹ ಲಕ್ಷ್ಮಣ ಕ್ಷೇಮದಿಂದಿದ್ದಾನೆ ಅಥವಾ ನಾನು ಹೇಳಿದಂತಹ ಮಾತುಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಆ, ಬೇಸರದಲ್ಲಿದ್ದಾನೆ. ಆ, ಹೇಳು ಮಗನೇ, ಹೇಗಿದ್ದಾರೆ ಕಂದ? ನನಗೆ 2 ಮಾತುಗಳನ್ನು ಹೇಳುವೆ ಯಾಕಂದ? ಮಾನವಾದಿಪ್ಪ ಸೂನುವಿನ ಮನಸ್ಸು ಮನದ ಏನಿದೆ ನಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಯಾವಾಗಲೂ ನೆನೆಸುವ ಗುಣದಿ ನಿಮ್ಮ ಕನಸು ಮನಸ್ಸಿನಲ್ಲಿ ಸಗದಿದು ಯೋನವೇ ಮನ ಕೈಗರಿದ ಮಗನ ಬಿಟ್ಟುವುದಲ್ಲದೆಯೇ ಮನದನೆ ನಿಂದೆ ನಮ್ಮ ಅಮ್ಮ ಜಾನಕಿ ದೇವಿ ಎಲ್ಲಿದ್ದರೂ ಕಥೆಯ ಕುರಿತಾದ ಮೈದುನನ ಕುರಿತಾದ ಯೋಚನೆ. ನೀನು ಎಲ್ಲಿರು, ಹೇಗೆ ಇರು. ಆದರೆ ರಾಮನ ಸತಿ ಎನ್ನುವುದನ್ನು ನೆನೆಯದೇ ಇದ್ದಿ ಎನ್ನುವುದು ಗೊತ್ತಾಗಿದೆ. ರಾಮ ನಿಮ್ಮನ್ನು ಮರೆಯುವುದಕ್ಕುಂಟೆ. ಹಾಲು ನೀರು ಎರಕವಾದಂತೆ ನಿಮ್ಮ ಸತಿಪತಿತ್ವ ಯಾವತ್ತೂ ಲೋಕಾದರ್ಶವಮ್ಮ. ರಘುವರನ ಮನಸ್ಸನ್ನು ನಾ ಏನೆಂದೆ? ಯಾವಾಗಲೂ ನಿಮ್ಮ ಕುರಿತಾಗಿಯೇ ಚಿಂತಿಸುತ್ತಾ ಇದ್ದಾರಮ್ಮ. ಅಡವಿ ಗಿಡ ಮರ ಬಳ್ಳಿ ಹಲಿಶಿನ ತಪ್ಪಡಿಯಂತೆ ಕಾಣುತ್ತಿದೆ ತಮ್ಮ. ವಾಕ್ಯವನ್ನು ನಿಮ್ಮನ್ನು ಕಳಕೊಂಡ ರಾಘವ ಹೇಳುವುದನ್ನು ನಾ ಕೇಳಿದವನಪ್ಪ. ನಿಮ್ಮ ಕುರಿತಾಗಿ ಚಿಂತಿಸುತ್ತಾ ಉಣ್ಣದೆ ದಿನವೆಷ್ಟಾಯಿತು ಗೊತ್ತಿಲ್ಲ. ಅಣ್ಣನ ಸೇವೆಯಲ್ಲಿ ಅತ್ತಿಗೆಯನ್ನು ಕಾಣಬೇಕು ಎನ್ನುವ ಆ ಸಹೋದರನ ಗುಣ ಸ್ವಭಾವ ಏನೆನ್ನಲಿ. ಮಾತೆಯನ್ನು ಕಳಕೊಂಡ ಅನಾಥ ಶಿಶುವಿನಂತೆ ಅತ್ತಿಗೆಯನ್ನು ಕಳಕೊಂಡ ಲಕ್ಷ್ಮಣ. ಆಧಾರ ಸ್ತಂಭವನ್ನೇ ಕಳಕೊಂಡಂತಹ ಬಳ್ಳಿಯಂತೆ ರಘುವರನ ಮನ ಯಾವಾಗಲೂ ಸೀತಾ ಸೀತಾ ಸೀತಾ
ಎನ್ನುತ್ತಲೇ ಇದ್ದಾರೆ. ಅಂತಹ ರಘುರಾಮ ಸತ್ಯಕ್ಕೆ ನಮ್ಮನೆಯ ಜೀವನ ಜೊತೆಯಲ್ಲಿ ಮತ್ತಿದ್ದಾನೆ. ಇದು ಮಾಹಿತಿಯನ್ನು ಸಮೇತ ಗೊತ್ತಿಲ್ಲ. ಅಮ್ಮ, ಏನಾಯ್ತು? ನಿಮ್ಮದು ದುಃಖ, ಸಮಯ ಆಗಿದೆ ಅಮ್ಮ. ಸುಗ್ರೀವಾಜ್ಞೆ ನಮಗೆ ಏನೆಂದ? ತಿಂಗಳೊಂದರ ಅವಧಿಯೊಳಗೆ ರಾಮನಂದನೆಯ ವಿಷಯವಾಗಿ ಬಂದು ಕೇಳಿಸತಕ್ಕದ್ದು. ಇಲ್ಲದಿದ್ದರೆ ತಪ್ಪಿಪ್ಪೆ. ನಾಳೆ ಸಂಜೆಯ ಒಳಗಾಗಿ ಹೋಗಿ ಬೇಡದಿದ್ದರೆ ನಮಗೆ ಶಿಕ್ಷೆ. ಅಮ್ಮ, ನಾನು ಹೋಗಿದ್ದೇನೆ. ರಾಮದೇವರಲ್ಲಿ ನಿಮ್ಮನ್ನು ಕಂಡದ್ದನ್ನು ಹೇಳ್ತೇನೆ. ಅವರು ಗುರುತು ಕೊಟ್ಟಿದ್ದಾರೆ. ಏನಾದರೂ ಗುರುತ ಕೇಳಿದ್ರೆ ಏನು ಕೊಡಲಪ್ಪ? ಏನು ಯದುದಿನ ಬೇಕಲ್ಲ ಪ್ರಾಣೇಶನನ್ನು ಕಾಮುನಕ್ಕೆ ಬೇಸರಿಕೆಯೇನಿಂಬುದ ಏನ ಹೇಳಲಿ ಏತು ದಿನ ಬೇಕಲ್ಲ ಪ್ರಾಣೇಶನನ್ನು ಕಾಮುನಕ್ಕೆ ನಾಳೆ ಸಂಜೆಯೊಳಗೆ ನೀನು ನಾನು ಇರುವಂತಹ ವಿಚಾರವನ್ನು ತಿಳಿಸಬೇಕು. ನಿಜ. ಮಾತ್ರವಲ್ಲ, ಉರುಹುವನ್ನು ಕೊಡಬೇಕು. ಏನಾದ್ರೂ ಇದ್ರೆ ಕೊಡಿಯಪ್ಪ. ಇದೆ ಮಗನೇ, ಕುರುಹು ನನ್ನ ಕೈಯಲ್ಲಿ ಇದೆ. ಇಲ್ಲ ಬಂಗಾರ ಇದ್ರು ಎಲ್ಲ ಆಭರಣವನ್ನು ನಾನು ಕಟ್ಟಿ ಬಿಸಾಡಿದವಳಿದ್ದೇನೆ. ನಾನು ರಾವಣನನ್ನು ಅಪಹರಿಸುವಂತಹ ಸಂದರ್ಭದಲ್ಲಿ ಅದು ನಮ್ಮಲ್ಲಿ ಉಂಟಮ್ಮ. ಆದರೆ ನನ್ನಲ್ಲಿ ಇರುವುದು ಒಂದು ಮಾತ್ರ ಆಭರಣ. ಈಗ ಹಾ, ಇದುವೇ ಚೂಡಾಮಣಿ. ದೇವರು ದುಡ್ಡಮ್ಮ. ನನ್ನ ಜನಕನಾದಂತಹ ಜನಕ ಮಹಾರಾಜನ ಯತ್ನಕ್ಕೆ ಸಂಪ್ರೀತನಾಗಿ ದೇವೇಂದ್ರ ಬಳುವಳಿಯಾಗಿ ಕೊಟ್ಟದ್ದು. ಸಮುದ್ರ ಮಥನದ ಕಾಲದಲ್ಲಿ ಬಿಸಿದಂತಹ ಬಂಗಾರ ಚೂಡಾಮಣಿ ದೇವೇಂದ್ರನ ಮುಖೇನವಾಗಿ ನನ್ನ ಅಪ್ಪನಿಗೆ ಸಿಕ್ಕಿತು. ಆದರೆ ನನ್ನ ಜನಕ ಪ್ರಭು ಶ್ರೀರಾಮಚಂದ್ರನಿಗೆ ಬಳುವಳಿಯಾಗಿ ಆದರೆ ಪ್ರಭು ಶ್ರೀರಾಮಚಂದ್ರ ಇದು ನನಗೆ ಯಾಕೆ ಸೀತಾ ಇದನ್ನು ನೀನಿಟ್ಟುಕೋ ಎನ್ನುವಂತ ಈಗ ನನ್ನ ಕೈಯಲ್ಲಿ ಇದು ಈ ಚೂಡಾಮಣಿಯನ್ನು ನಿನ್ನ ಕೈಗೆ ಒಪ್ಪಿಸುತ್ತಾ ಇದ್ದೇನೆ. ಯಾರಲ್ಲಿಯೂ ಇಲ್ಲದಂತಹ ಈ ದಿವ್ಯಾಭರಣ ಇದನ್ನು ಬಿಟ್ಟರೆ ಖಂಡಿತವಾಗಿಯೂ ಪ್ರಭು ಶ್ರೀರಾಮಚಂದ್ರನಿಗೆ ಸ್ವಲ್ಪ ಅರ್ಥ ಮಾಡಿತು. ನಾಗರ ಹಾವಿನ ಬಲೆಯೊಳಗೆ ಸಿಕ್ಕಿದಂತಾಗಿದೆ ನನ್ನ ಬದುಕು. ಕಾಗೆಯು ಮಾತ್ರವಲ್ಲ, ಕಾಗೆಯ ಗೂಡಿನಲ್ಲಿದ್ದ ಕೋಗಿನ ಮರಿಯ ಇದು ನನ್ನದಾಗಿದೆ. ಬೇಡರ ಕೈಯಲ್ಲದೆ ಸಿಕ್ಕಿದಂತ ಮೃಗದ ಇದು ನನ್ನದಾಗಿದೆ. ಗೊತ್ತಾಗಿದೆ. ಅದನ್ನು ಬೆಂಡಾಗಿ ಹೋಗಿದ್ದೇನೆ ನಾನು. ಯಾವಾಗ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಹೇಳುವೆ ಯಾಕಂದ? ಯಾಕಮ್ಮ?
ಶ್ರೀರಾಮನ ಜೊತೆಯಲ್ಲಿ ಸೇರಿಸಿ ದುಷ್ಟ ಮತ್ತು ಇದ್ರೆ ನಾನು ಹನುಮಂತನಲ್ಲ, ಶ್ರೀರಾಮ ಭಕ್ತನಲ್ಲ. ಎಷ್ಟು ದಿವಸ ಬೇಕಾಗುತ್ತೆ? ಯಾಕೆ ಇನ್ನು 8 ದಿನದೊಳಗಾಗಿ ಶ್ರೀರಾಮಚಂದ್ರನ ಜೊತೆಯಲ್ಲಿ ನಾವು ಬಂದು ದೈತ್ಯ ತೋಟವನ್ನು ಕುರಿತು ಮತ್ತೊಮ್ಮೆ ನಿಮ್ಮನ್ನು ಒಂದು ಗೂಡಿಸಲಿಲ್ಲ. ವೈಕುಂಠನಾಗಣ ಭಕ್ತನಲ್ಲ, ಶ್ರೀರಾಮ ಸೇವಕನಲ್ಲ. ಇದು ನನ್ನ ಮಾತು. ನಿಮ್ಮ ನಿಜವೇ? ಸತ್ಯವೇ ನಿನ್ನ ಮಾತು? ಸಂತೋಷವಾಯಿತು ಮಗನೇ. ನಿನ್ನ ಮಾತುಗಳನ್ನು ಕೇಳುವಾಗ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ಈಗ ನನಗೆ ಅನಿಸುತ್ತಾ ಇದೆ, ಖಂಡಿತವಾಗಿ ಪ್ರಭು ಶ್ರೀರಾಮಚಂದ್ರ ಬಂದನನ್ನು ಕರೆದುಕೊಂಡು ಹೋಗುತ್ತಾನೆ. ಸತ್ಯವಾದಂತಹ ಮಾತು ನಿಜ. ಆದರೆ ನಿಮಗೆ ಏನಾಗ್ತಾ ಇದೆ? ಅಮ್ಮ ಹಸಿವಾಗುತ್ತಾ ಇದೆ. ಏನಾದ್ರೂ ಕಡಪ್ಪ ನೋಡು, ಇಲ್ಲೇ ಇರುವಂತಹ ಮರೆಯಲ್ಲಿ ಕಪ್ಪು ನೇರಳೆ ಹಣ್ಣುಗಳಿವೆ. ಅದು ಕೊಯ್ದು ನಿಮಗೆ ಕೊಡ್ಬಹುದಲ್ಲ. ನಾನು ಕೊಯ್ಲಿಕ್ಕಾಗುವುದಿಲ್ಲ, ನೀನೇ ಕೊಯ್ಲಿಸುತ್ತಿರುವೆ ಕದನ್ನು. ಅನ್ಯದ ವಸ್ತು. ಹೌದು, ಯಾವ ಕಾಲಕ್ಕೂ ನೀವು ಮುಟ್ಟಬಾರದು. ಮುಟ್ಟಬಾರದು. ನೀವು ಮನುಷ್ಯರು, ಹೌದು, ನಾವು ಮಂಗಲರು. ನಮಗೆ ಯಾರ ತೋಟವೂ ಅಲ್ವೋ? ಹಾಗಂತ ಹೇಳಿ ಯಾರಿಗೂ ಕೂಡ ಉಪಟಳವನ್ನು ನೀನು ಕೊಡಬಾರದು. ಇಲ್ಲಪ್ಪ, ನನಗೆ ಪತ್ರಿಕೆ ಕೊಡ್ಲಿಕ್ಕೆ ಬಂದ್ರೆ ಬಿಡುವುದಿಲ್ಲ. ನಾನಾಗಿ ಯಾರಿಗೂ ತೊಂದರೆ ಕೊಡುವುದಿಲ್ಲ. ನನಗೆ ಎಲ್ಲಿಯಾದ್ರೂ ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ಪ್ರಸಂಗದ ಹೆಸರು ಬದಲಾದಿದ್ದು. ಶುಭವಾಗಿ ಮಗನೇ. ಆಗಲಮ್ಮ, ಇದೋ ನಿನ್ನ ಆಜ್ಞೆ. ಇಲ್ಲಿ ನನಗೆ ನೈಸರ್ಗಿಕ ಸ್ವಾತಂತ್ರ್ಯ ಕಾಣುತ್ತಾ ಇದೆ. ವನ, ಆ ವನದತ್ತ